ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಕಳೆದ ಕೆಲವಾರು ದಿನಗಳಿಂದ ಮತ್ತೊಮ್ಮೆ JNU ಇಡೀ ರಾಷ್ಟ್ರದಲ್ಲಿ ಸುದ್ದಿ ಆಗ್ತಾ ಇದೆ. ಇದು ಕೇವಲ ನಮ್ಮ ರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಬಹುಶಃ JNU ಅಲ್ಲಿ ಕಲಿತು ಹೊರಗೆ ಹೋಗಿರುವಂತಹ ವಿದ್ಯಾರ್ಥಿಗಳಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥವರಿರ್ಬೋದು, ಸಾಕಷ್ಟು ರೀತಿಯಲ್ಲಿ ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ. JNU ಅಲ್ಲಿ ಯಾಕೆ ಹೀಗೆ ಆಗ್ತಾ ಉಂಟು ಅಂತೇಳಿ 2016 ಫೆಬ್ರವರಿಯಲ್ಲಿ ಮೊದಲ ಬಾರಿಗೆ ಇತ್ತೀಚಿನ ಕಾಲಘಟ್ಟದಲ್ಲಿ JNU ದೊಡ್ಡ ಮಟ್ಟಿಗೆ ಸುದ್ದಿ ಮಾಡಿತ್ತು. ಯಾಕೆ ಅಂತ ಹೇಳಿದ್ರೆ, ಬಹಳ ಪ್ರಮುಖವಾಗಿ ಕನ್ನಯ್ಯ ಕುಮಾರ್ ಎನ್ನುವಂಥ ಒಬ್ಬ ವ್ಯಕ್ತಿ ಮಾಡಿದಂಥ ಒಂದು ಭಾಷಣ, ಅದನ್ನು ಬಹುಶಃ ರಾಷ್ಟ್ರೀಯ ವಾಹಿನಿಗಳು ರಾತ್ರಿ ಅದನ್ನು ಚಿತ್ರೀಕರಿಸಿದವು ಅಥವಾ ತೋರಿಸಿದವು, ಲೈವ್ ಮಾಡಿದ್ವು. ಅದರ ನಂತರ ಕನ್ನಯ್ಯ ಕುಮಾರ್ ಅರೆಸ್ಟ್ ಆದ್ರು ಎಂತೆಲ್ಲ ಏನೆಲ್ಲ ಆಯ್ತು ನಿಮಗೆಲ್ಲ ಗೊತ್ತೇ ಇದೆ. ಸೊ 2016ರಿಂದ ಇಲ್ಲಿ ತನಕ ಬಹುತೇಕ 4 ವರ್ಷಗಳು JNU ಆಗ ಸುದ್ದಿಗೆ ಬರ್ತಾ ಉಂಟು. ಈಗಂತೂ ಮತ್ತೊಮ್ಮೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ಕೂಡ ಸಾಕಷ್ಟು ರೀತಿಯಲ್ಲಿ ಹೋರಾಟ, ಪ್ರತಿಭಟನೆ ಆಗ್ತಾ ಇದ್ರೆ, ಪರಸ್ಪರ ಎರಡು ಗುಂಪುಗಳು, ಅದು ಬೇರೆ ಬೇರೆ ಸಂಘಟನೆ, ಲೆಫ್ಟಿಸ್ಟ್ ಇರ್ಬೋದು, ರೈಟಿಸ್ಟ್ ಇರ್ಬೋದು, ಹೊಡೆದಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಒಂದು ಸಮಯದಲ್ಲಿ ಕೂಡ JNU ಹೀಗೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಇಂದಿರಾ ಗಾಂಧಿ ಅವರೇ JNU 45 ಡೇಸ್ 45 ದಿನಗಳಿಗೆ ಬಂದ್ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಸುಬ್ರಹ್ಮಣ್ಯಂ ಸ್ವಾಮಿ ಅಂತವರು ಮತ್ತೆ ಅದನ್ನು ಬಂದ್ ಮಾಡಬೇಕು 2 ವರ್ಷ ತನಕ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ JNU ಆಗುತ್ತಿರುವಂಥ ಘಟನೆಗಳು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿಗೆ ಹರಡುವಂತಹ ಸಾಧ್ಯತೆ ಅಥವಾ ಹರಡಿರುವಂತಹ ಒಂದು ಸೂಚನೆ ಸಿಗ್ತಾ ಇದೆಯಾ? ಹಾಗಾದ್ರೆ ನಮ್ಮ ವಿಶ್ವವಿದ್ಯಾನಿಲಯಗಳು ಮುಂದಿನ ದಿನಗಳಲ್ಲಿ JNU ಆಗತ್ತಾ? ಅಂದ್ರೆ ನಾವು ಒಳ್ಳೆಯ ಸಕಾರಾತ್ಮಕವಾಗಿರುವಂಥ ವಾತಾವರಣ ಬಿಟ್ಟು ಮಕ್ಕಳು ಬೇರೆ ದಾರಿಯನ್ನು ಹಿಡಿಯುವಂಥ ಸಾಧ್ಯತೆ ಉಂಟು. ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಇಬ್ಬರು ಯುವ ಶಕ್ತಿ ಇದ್ದಾರೆ. ಒಬ್ಬರು ಸಂದೇಶ್ ಅವರು, ABVPಯ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಸಾದಿಕ್ ಅವರು, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇದರ ಸ್ಟೇಟ್ ಕಮಿಟಿ ಮೆಂಬರ್, ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಸೊ ಮೊದಲಿಗೆ ನಿಮ್ಮದೇ ಬರ್ತೇನೆ ಸಾದಿಕ್ ಅವರೇ, ನಿಮಗೆ JNU ನೋಡುವಾಗ ಒಬ್ಬರು ವಿದ್ಯಾರ್ಥಿಯಾಗಿ ಅಥವಾ ಒಂದು ಸಂಘಟನೆಯ ವಿದ್ಯಾರ್ಥಿ ಸಂಘದ ಮುಖಂಡರಾಗಿ ನಿಮಗೆ ಏನು ಅನಿಸ್ತಾ ಇದೆ ಈಗ ಪ್ರಸ್ತುತವಾಗಿ? ಆಕ್ಚುಲಿ ಈ ದೇಶ JNU ಅಂತ ಮಾತ್ರ ಅಲ್ಲ, ಈ ಒಂದು ದೇಶವನ್ನ ನಾವು ಪ್ರೆಸೆಂಟ್ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಫ್ಯಾಸಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆ ದೇಶ ಯಾವ ರೀತಿಯಾಗಿ ಇರ್ಬೋದು, ಅಥವಾ ಅಲ್ಲಿರುವಂತಹ ಪ್ರಜೆಗಳು ಯಾವ ರೀತಿಯಾಗಿ ಜೀವನ ನಡೆಸಬಹುದು, ಅಥವಾ ಆ ಟೋಟಲ್ ಆಗಿ ಆ ದೇಶದ ಅವಸ್ಥೆ ಯಾವ ರೀತಿ ಇರ್ಬೋದು ಅಂತ ಹೇಳುವಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ನಮ್ಮ ದೇಶವನ್ನು ಇವಾಗ ತೋರಿಸ್ಬೋದು. ಅದರ ಒಂದು ಭಾಗ ಆಗಿರ್ಬೋದು ಏನು JNU ಅಂತ ಹೇಳುವಂಥದ್ದು, ಅಥವಾ ಜಾಮಿಯಾ ಆಗಿರ್ಬೋದು, ಅಥವಾ ದೇಶದ ಬೇರೆ ಬೇರೆ ಸಿಟಿಗಳಲ್ಲಿ ಏನು ನಡೀತಾ ಇದೆ, ಇದನ್ನೆಲ್ಲ ಏನು ಒಂದು ಫ್ಯಾಸಿಸ್ಟ್ ಸರ್ಕಾರ ಇಲ್ಲಿ ಬಂದು ಏನು ಈ ದೇಶದಲ್ಲಿ ಆಗ್ತಾ ಇರುವಂತಹ ಅಥವಾ ಈ ದೇಶದ ಜನಸಾಮಾನ್ಯರ ಪ್ರಜೆಗಳ ಅವಶ್ಯಕತೆ ಏನಿದೆಯಾ ಅದನ್ನೆಲ್ಲವನ್ನ ಬದಿಗೊತ್ತಿ ಏನು ತಮ್ಮ ಏನು ಮೂಲ ಸಂಘಟನೆ ಏನಿದೆ ಆ ಸಂಘಟನೆಯಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ನಾವೊಂದು ಒಂದು ಧರ್ಮಾಧಾರಿತವಾದಂತಹ ದೇಶವನ್ನ ನಾವಿಲ್ಲಿ ಕಟ್ತೇವೆ ಅಂತ ಹೇಳುವಂತಹ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಏನು ಮಾತಾಡ್ತಾ ಇದ್ದ ಅದರ ಕಡೆಗೆ ಏನು ದಾಪುಗಾಲನ್ನ ಇಡ್ತಾ ಇರೋದನ್ನ ನಮಗೆ ಈ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದರ ಒಂದು ಭಾಗ ಆಗಿರ್ತದೆ ಈ JNU ನಲ್ಲಿ ನಡೆದದ್ದಾಗಿರ್ಬೋದು, ಅಥವಾ ಈ ಜಾಮಿಯಾದಲ್ಲಿ ನಡೆದದ್ದಾಗಿರ್ಬೋದು, ಅಥವಾ ನಮ್ಮ ಮಂಗಳೂರಲ್ಲಿ ನಡೆದದ್ದಾಗಿರ್ಬೋದು. ಪ್ರತಿಯೊಂದು ಕಡೆಗಳಲ್ಲಿಯೂ ಇದರ ಒಂದು ಏನು ಯಾವ ಕಡೆ ಒಂದು ಜಾತ್ಯತೀತ ರಾಷ್ಟ್ರವನ್ನ ಅಥವಾ ಒಂದು ಸಂವಿಧಾನದ ಮೇಲೆ ಪ್ರಜಾಸತ್ತಾತ್ಮಕ ಮೇಲೆ ನಿಂತಿರುವಂತಹ ದೇಶವನ್ನ ಕೇವಲ ಒಂದು ಧರ್ಮದ ಮೇಲೆ, ಒಂದು ಧರ್ಮದ ರಾಜ್ಯವಾಗಿ ಅಥವಾ ರಾಷ್ಟ್ರವಾಗಿ ನಾವು ಮಾರ್ಪಾಡು ಮಾಡಬೇಕು ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಹೋಗ್ತಾ ಇರುವಾಗ ಇಲ್ಲಿರುವಂತಹ ಏನು ಪ್ರಜ್ಞಾವಂತ ನಾಗರಿಕರು, ಇಲ್ಲಿರುವಂತಹ ಜನಸಾಮಾನ್ಯರು ಅದರ ವಿರುದ್ಧವಾಗಿ ಏನು ಪ್ರತಿಭಟನೆ ಮಾಡುವಂತದ್ದು ಅವರ ಸಂವಿಧಾನಬದ್ಧ ಹಕ್ಕು, ಅದನ್ನು ಖಂಡಿತವಾಗಿ ಅವರು ಮಾಡಿಯೇ ಮಾಡ್ತಾರೆ ಅಂತ ಹೇಳುವಂತದ್ದಾಗಿರ್ತದೆ. ನಾನು ಮತ್ತೆ ನಿಮ್ಮ ಹತ್ರ ಬರ್ತೇನೆ ಸಂದೇಶ್ ಅವರೇ. ಹಾಗಾಗಿ ನೀವು ಕೂಡ ಈ ಹೊತ್ತಿನಲ್ಲಿ, ಈ ಸಂದರ್ಭದಲ್ಲಿ ನಿಮಗೆ ನೋಡುವಾಗ JNU ಎನ್ನುವಂಥ ಒಂದು ಇನ್ಸ್ಟಿಟ್ಯೂಟ್, ಅದು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ, ಆ ವಿಶ್ವವಿದ್ಯಾನಿಲಯದಲ್ಲಿ ಯಾವ ರೀತಿಯಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ, ಬಹುಶಃ ಅದು ಕಳೆದ ಬಾರಿ ಮೈಸೂರಿಗೆ ಕೂಡ ಹರಡಿತ್ತು, ಅದರ ನಂತರ ಮಂಗಳೂರಿನಲ್ಲಿ ಕೂಡ ಆಗಾಗ ಪ್ರತಿಭಟನೆ ಆಗತ್ತೆ. ಅಲ್ಲಿ ಒಳಗಿರುವಂಥ ವ್ಯವಸ್ಥೆ ಏನೋ ಎಲ್ಲೋ ಒಂದು ಕಡೆಯಲ್ಲಿ ಎರಡು ಸಿದ್ಧಾಂತಗಳ ನಡುವಿನ ತಿಕ್ಕಾಟ ಅಂತ ಹೇಳಲಾಗ್ತಾ ಇದೆ. ಸೊ ನಾವು ಅದನ್ನು ಸಾದಿಕ್ ಅವರು ಹೇಳಿದ್ರು. ನಿಮ್ಮ ಮೊದಲ ಕಮೆಂಟ್ ಏನು JNU ಬಗ್ಗೆ? ಅದೊಂದು JNU ನಡೆದಂತಹ ಒಂದು ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆ ನಡೆತಿರ್ತಕ್ಕಂಥ ಒಂದು ಗಲಭೆಗೆ ಒಂದು ಸರ್ಕಾರಕ್ಕೆ ಒಂದು ಕಾರಣವನ್ನು ಹೇಳ್ತಿದ್ದಾರೆ. ಸರ್ಕಾರಗಳು ಈ ರೀತಿ ಒಂದು ಇದಕ್ಕೊಂದು ಏನೋ ಒಂದು ಹೊಣೆ ಅಂತ. ಆದ್ರೆ ಇದು ಯಾವುದೋ ಒಂದು ಸರ್ಕಾರದ ಕಾರಣ, ಇದಕ್ಕೆ ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆಗಳೇ ನೇರವಾದ ಕಾರಣ. ಏನು 1969ರಲ್ಲಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ.
ಆ ನಂತರ ಬಂದಂತಹ ಹಲವಾರು ಸರ್ಕಾರಗಳು ಬಂದಿದೆ. ಎಲ್ಲ ನೇತೃತ್ವದ ಒಂದು ಯಾವುದೇ ಎಲ್ಲ ಪಕ್ಷದ ಒಂದು ಸರ್ಕಾರ ಬಂದಾಗಲೂ ಈ ಒಂದು ಏನು JNUನ ವಿದ್ಯಾರ್ಥಿ ಸಂಘಟನೆ ಒಂದಲ್ಲ ಒಂದು ವಿಷಯದಲ್ಲಿ ರಾಷ್ಟ್ರ ವಿರೋಧಿ ಕಾರ್ಯಗಳಲ್ಲಿ ತೊಡಗಿಕೊಳ್ತಾ ಇದೆ. ಅಂದ್ರೆ ನೀವು ಹೇಳೋದು ನೇರವಾಗಿ ಹೇಳಿದ್ರೆ ಮೋದಿ ಸರ್ಕಾರ ಬಂದ ನಂತರ ಅವರು ಬೇಕಂದ್ರೆ ಹೀಗೆ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ನಮ್ಮ ಹಕ್ಕಿಗಾಗಿ ಪ್ರತಿಭಟನೆ ಮಾಡುವಂತದ್ದು ದೇಶ ವಿರೋಧಿ ಕಾರ್ಯ ಯಾವ ರೀತಿ ಆಗುತ್ತೆ? ಖಂಡಿತವಾಗಿಲ್ಲ. ಪ್ರತಿಭಟನೆ ಮಾಡ್ಲಿಕ್ಕೆ ಎಲ್ರಿಗೂ ಹಕ್ಕಿದೆ, ಆದ್ರೆ ಅದನ್ನೊಂದು ಶಾಂತ ರೀತಿಯಲ್ಲಿ ಮಾಡಬೇಕು. ಶಾಂತ ರೀತಿಯಲ್ಲಿ ಕಳೆದ 2 ತಿಂಗಳುಗಳಿಂದ ಏನು JNU ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಮಾತನಾಡ್ತಾ ಇದ್ರೆ, ಏನು ಫೀಸ್ ಹೈಕ್ ವಿಚಾರದಲ್ಲಿ ವಿದ್ಯಾರ್ಥಿಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಯಾಕೆ ನಮ್ಮ ಸರ್ಕಾರಕ್ಕೆ ಅಥವಾ ಅಲ್ಲಿರುವಂತಹ ಆಡಳಿತ ವ್ಯವಸ್ಥೆಗೆ ಆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಸಂಧಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಹೈಕ್ ವಿಷಯದಲ್ಲಿ CFI ಇರ್ಬೋದು ಅಥವಾ ಎಡ ವಿದ್ಯಾರ್ಥಿ ಸಂಘಟನೆಗಳ ಮುಂಚೆ ಧ್ವನಿ ಎತ್ತಿದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಆದ್ರೆ ಅದನ್ನು ಹೋರಾಟ ಮಾಡುವ ರೀತಿಯಲ್ಲೇ ಮಾಡಬೇಕು. ನೀವು ಈಗಲೂ ನೋಡಿದ್ರು ಕೇಳಿದ್ರು ಗೊತ್ತಾಗಬಹುದು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಕ್ಟೋಬರ್ ಲಾಸ್ಟ್ ನಲ್ಲಿ ಅಥವಾ ನವೆಂಬರ್ ನಲ್ಲೇ ಇದರ ಪರ ಧ್ವನಿ ಎತ್ತಿದೆ. ಆದ್ರೆ ಅದನ್ನೊಂದು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಿರುವಂತದನ್ನ ನಾವು ಎಲ್ಲಿಯೂ ನೋಡ್ಲಿಲ್ಲ. ಅದು ಗಮನಕ್ಕೆ ಬಂದಿರದೇ ಇರಬಹುದು. ಯಾಕೆ ಇವರ ಸರ್ಕಾರ ಇದ್ದಾಗ ಮಾಡುದಿಲ್ಲ ಅಂತ ನೀವು ಹೇಳುದು? ಹಾಗೆ ಅಂದ್ರೆ ನಿಮ್ಮ ಮಾಡುದಿಲ್ಲ ಅಂದ್ರೆ ಏನು ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಏನು ಪರ್ಟಿಕ್ಯುಲರ್ ಆಗಿ ABVP ಅಂತ ಹೇಳುವಂತ ಒಂದು ಸಂಘಟನೆ ಏನು JNU ನಲ್ಲಿ ಕೇವಲ ತಮ್ಮ ರಾಜಕೀಯ ಬೇಲೆಯನ್ನ ಬೇಯಿಸಲಿಕ್ಕೆ ಮಾತ್ರ ಕೆಲಸ ಮಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಅಲ್ಲಿರುವಂತಹ ವಿದ್ಯಾರ್ಥಿ ಸಮಸ್ಯೆಗಳನ್ನ ABVP ಇಲ್ಲಿಯ ತನಕ ನೋಡ್ಲಿಲ್ಲ, ಅದು ದೇಶದಲ್ಲಿ ಎಲ್ಲಿಯೂ ನೋಡ್ಲಿಲ್ಲ, ಅದು ಬೇರೆ ವಿಚಾರ. ಅಲ್ಲಿರುವಂತ ಏನು ವಿದ್ಯಾರ್ಥಿಗಳಿಗೆ ಬೇಕಾದಂತ ರೀತಿಯಲ್ಲಿ ಏನು ಕಳೆದ 2.5 ತಿಂಗಳುಗಳಿಂದ ವಿದ್ಯಾರ್ಥಿಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಫೀಸ್ ಹೈಕ್ ವಿಚಾರದಲ್ಲಿ. ಯಾಕೆ ಅಲ್ಲಿರುವಂತಹ ಸರ್ಕಾರ ಅಥವಾ ಪ್ರತಿಭಟನೆ ಅಲ್ಲ, ಇದೊಂದು ಗಲಭೆ ಎಬ್ಬಿಸ್ತಾ ಇರುವಂತದ್ದು. ಪ್ರತಿಭಟನೆ ವಿದ್ಯಾರ್ಥಿಗಳಿಗೆ ಹೊಡಿಬೇಕು ಪ್ರಯತ್ನ ಖಂಡಿತವಾಗ್ಲೂ ಮಾಡಬೇಡಿ. ಕ್ಲಿಯರ್ ಕಟ್ ಆಗಿ ಏನು ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಏನು ಪ್ರಪ್ರಥಮ ಬಾರಿಯಾಗಿ ಏನು ಅಲ್ಲಿ ಘಟನೆ ನಡೀತದೆ. ಘಟನೆ ನಡೆದಾಗ್ಲ ಏನು ABVP ಮೇಲೆ ನೇರ ಆರೋಪ ಇತ್ತು. ಮಾಡ್ಲಿಲ್ಲ, ಇದು ಈ ವಿದ್ಯಾರ್ಥಿ ಸಂಘಟನೆಗಳೇ ಆರೋಪ ಮಾಡ್ತವೆ. ಅವುಗಳು ಗಲಭೆ ಸೃಷ್ಟಿ ಮಾಡ್ಕೊಂಡು ಇದನ್ನ ಇನ್ನೊಂದು ವಿದ್ಯಾರ್ಥಿ ಸಂಘಟನೆ ನಾವು ಹೇಳ್ತಾ ಇಲ್ಲ ABVP ಅಲ್ಲಿ ಇದೆ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ. ಈ ಗಲಭೆಗೆ ನಾನು ABVP ಕಾರ್ಯಕರ್ತ, ನಾನು ಏನು ಅಲ್ಲಿ ಹೋಗಿ ನಾನು ದಾಳಿಯಲ್ಲಿ ನಾನು ಭಾಗಿಯಾಗಿದ್ದೆ. ನನ್ನ ಜೊತೆಗೆ ಇರುವಂತಹ ತುಂಬಾ ಮಂದಿ ವಿದ್ಯಾರ್ಥಿಗಳನ್ನು ನಾನು ಕರೆದುಕೊಂಡು ಹೋಗಿದ್ದೇನೆ ಅಂತ ಹೇಳಿ ಇಂಡಿಯಾ ಟುಡೇ ನಡೆದಿದಂತ ಸ್ವಿಂಗ್ ಆಪರೇಷನ್ ನಲ್ಲಿ ಸ್ವತಃ ಅವರು ಹೇಳುವಂತದ್ದು. ಇದರ ಭಾಗವಾಗಿ ಅವರಿಗೆ ಪೊಲೀಸ್ ನೋಟಿಸ್ ಅನ್ನು ಗಮನಿಸಬೇಕಾಗಿದೆ. ಆದ್ರೆ ಅಧಿಕೃತವಾಗಿ ABVP ಯಾರು ಹೇಳಲಿಲ್ಲ. ಯಾವುದೊಂದು ವಿದ್ಯಾರ್ಥಿ ನಾನು ABVP ಅನ್ಬಿಟ್ಟು ಒಂದಿಷ್ಟು ಮೆಸೇಜ್ ಗಳನ್ನ ಟೈಪ್ ಮಾಡಿ ಅಥವಾ ಸ್ಕ್ರೀನ್ ಶಾಟ್ ಹೊಡಿಸಿ ಏನ್ ಮಾಡುವಂತ ದೊಡ್ಡ ವಿಚಾರ ಅಲ್ಲ. ಈಗ ಪ್ರಶ್ನೆ ಇರೋದು, JNU ಅಲ್ಲಿ ಈಗ ತುಂಬಾ ಜನ ಹೇಳ್ತಾರೆ ಅಲ್ಲಿ ಫೀಸ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದೆ, ಹೆಚ್ಚಿಸಿರೋದು ದೊಡ್ಡ ವಿಚಾರ ಅಲ್ಲ, ಅಲ್ಲಿನ ಮಕ್ಕಳು ಅದಕ್ಕಿಂತ ಜಾಸ್ತಿ ಬೇರೆ ಖರ್ಚಿನಲ್ಲಿ ಅದನ್ನು ವೇಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ನಿಮಗೆ ಏರಿಸಿರುವಂಥ ಫೀಸ್ ಒಂದು ದೊಡ್ಡ ವಿಷಯ ಆಗಬೇಕಿತ್ತು, ಕಲ್ಲು ತೂರಾಟ ಅಥವಾ ಗಲಭೆ ಆಗಬೇಕಿತ್ತು, ಪ್ರತಿಭಟನೆ ಆಗಬೇಕಿತ್ತು ಅಂತ ಅನಿಸ್ತಾ ಉಂಟಾ? ಆಕ್ಚುಲಿ ನಾವು ಹೇಳ್ತಾ ಇರುವಂತದ್ದು ಏನು ಫೀಸ್ ಹೈಕ್ ಮಾಡ್ಲಿ, ಅಲ್ಲಿರುವಂತ ಏನು ಅವರಿಗೆ ಅವಶ್ಯಕತೆ ಇರುವಂತಹ ಫೀಸ್ ಹೈಕ್ ಅನ್ನ ಮಾಡ್ತಾ ಇದ್ರೆ ಅಲ್ಲಿ ಸಂಬಂಧಪಟ್ಟವರನ್ನ ಅವರು ಗಣನೆಗೆ ತೆಗೆದುಕೊಳ್ಬೇಕಿತ್ತು. ಯಾವ ರೀತಿಯಾಗಿ ನಾವು ಫೀಸ್ ಅನ್ನು ಹೈಕ್ ಮಾಡಬಹುದು ಅಥವಾ ಯಾವ ರೀತಿ ಅಲ್ಲಿ ವಿದ್ಯಾರ್ಥಿ ನಾಯಕರಿದ್ದಾರೆ, ಏನು ಅಲ್ಲಿ ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ಆಯ್ಕೆಯಾಗಿ ಬಂದಂತಹ ವಿದ್ಯಾರ್ಥಿ ನಾಯಕರಿದ್ದಾರೆ, ಅವರನ್ನ ಮೊದಲಿಗೆ ನಾವು ಏನು ಮಾಡದಿದ್ರು ಒಂದು ಶಿಕ್ಷಣ ಸಂಸ್ಥೆ ಆಗಿರ್ಲಿ ಅಥವಾ ಒಂದು ಯಾವುದೇ ಒಂದು ಸಂಸ್ಥೆ ಆಗಿರ್ಲಿ, ಅಲ್ಲಿ ಏನಾದ್ರೂ ನಾವು ಒಂದು ಕಾರ್ಯಚಟುವಟಿಕೆಯನ್ನು ಮಾಡುವುದಾದ್ರೆ ಮೊದಲು ಅಲ್ಲಿ ಇರುವಂತಹ ನಾಯಕರು ಅಥವಾ ಅಲ್ಲಿರುವಂತಹ ಏನು ಪ್ರಜೆಗಳು, ನಾವು ಇಂಡಿಯಾವನ್ನ ತೆಗೆದು ನೋಡುವಾಗ ಇಂಡಿಯಾದಲ್ಲಿ ಒಂದು ಕಾನೂನನ್ನು ನಾವು ತರುವಾಗ ಈ ಇಂಡಿಯಾದ ಪ್ರಜೆಗಳ ಡಿಮ್ಯಾಂಡ್ ಏನು, ದಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಕನ್ಯಾಕುಮಾರಿ ಪ್ರತಿಭಟನೆ ಮಾಡುವಾಗ ಮಾಡಬೇಡಿ ಅಂತ ಕಾಲೇಜ್ನವ್ರು ಹೇಳಿದ್ರು ಕೂಡ ಅವ್ರು ಕೇಳಲಿಲ್ಲ, ಅವ್ರು ಮಾಡಿದ್ರು, ದೇಶದ ವಿರುದ್ಧ ಧ್ವನಿ ಎತ್ತಿದ್ರು, ಆಗ ಕೂಡ ಅದು ನಿಮ್ಮ ಪ್ರಕಾರ ಓಕೆ ಅಂತ ಅನಿಸ್ತಾ ಇತ್ತ? ದೇಶ ವಿರೋಧಿ ಕಾರ್ಯಚಟುವಟಿಕೆ ಯಾರು ಮಾಡ್ತಿದ್ರು ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ನಾಳೆ ಏನು ಅದು ಕನ್ಯಾಕುಮಾರಿ ಮಾಡ್ಲಿ, ನಾಳೆ ಯಾರು ಮಾಡ್ಲಿ, ನಾವು ಏನು ದೇಶ ವಿರೋಧಿ ಮಾಡಿದ್ದೇನು ದೇಶ ವಿರೋಧಿ ಚಟುವಟಿಕೆ ಅಲ್ವಾ? ಅಫ್ಜಲ್ ಗುರುಗೆ ಜೈಕಾರ ಹಾಕಿದ್ದೇನೆ ಕಾರ್ಯಕ್ರಮನ ಒಂದು ವಿಶ್ವವಿದ್ಯಾಲಯದೊಳಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ದೇಶ ವಿರೋಧಿ ಚಟುವಟಿಕೆ ಅಲ್ವಾ?
ಅಫ್ಜಲ್ ಗುರುಗೆ ಜಯಕಾರ ಆಗ್ತಾರೆ. ಭಾರತ ಏನು ಸಂಸತ್ಗೆ ಒಂದು ಬಾಂಬ್ ಬಿಟ್ಟವನಿಗೆ ಒಂದು ವಿಶ್ವವಿದ್ಯಾಲಯದ ಕ್ಯಾಂಪಸ್ ಒಳಗಡೆ ಒಂದು ತಿಥಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ದೇಶ ವಿರೋಧಿ ಕನ್ನಯ್ಯ ಕುಮಾರ್ ಆತರ ಮಾಡಿದ್ದು ಅಂತ ಹೇಳಿ ನಾವು ಆತರ ಮಾಡುದಾ? ಅಲ್ಲ, ಕನ್ನಯ್ಯ ಕುಮಾರ್ ಏನೋ ಮಾಡ್ತಾನೆ. ಕನ್ನಯ್ಯ ಕುಮಾರ ದೇಶದ್ರೋಹಿ ಘೋಷಣೆ ಹೋಗಿದ್ದಾನೆ ಅಂತ ನೀವು ಹೇಳ್ತಾ ಇರುವಾಗ ಕನ್ನಯ್ಯ ಕುಮಾರ್ ಏನ್ ಮಾಡ್ತಾನೆ ಅದಕ್ಕೆ ನಾವು ತಿರುಗಿ ಕೊಡ್ಬೇಕು. ಅಲ್ಲ, ಈಗ ಕನ್ನಯ್ಯ ಕುಮಾರನ್ ಅವರು ಓನ್ ಮಾಡ್ಕೊಳ್ತಾ ಇಲ್ಲ, ಅವ್ರು ತಪ್ಪು ಮಾಡಿ ತಪ್ಪು ಅಂತಾನೆ ಹೇಳ್ತಾ ಇದ್ದಾರೆ. ನಾನು ಮಾಡಿದ್ರು ತಪ್ಪೇ. ಹಾಗೆ ಕನ್ಯಾಕುಮಾರಿ ಮಾಡಿದ ತಪ್ಪನ್ನು ಬಹುಶಃ ಅಂತವರಿಂದ ಅದು ಅಲ್ಲಿನ ಕಾಲೇಜ್ನ ಒಂದು ಎರಡು ಗುಂಪುಗಳಾಗ್ತಾ ಇದೆ ಅಥವಾ ಸಿದ್ಧಾಂತಗಳು ಹೊಡಿತಾ ಇದೆ, ಅಥವಾ ಅಂಥವರಿಂದಲೇ ಒಂದು ಕಾಲೇಜ್ಗಳು ಏನು ಇರಬೇಕಿತ್ತು, ಕಲಿಯುವ ತಾಣಗಳಾಗಿತ್ತು, ಅದು ವಿಂಗಡಣೆ ಆಗ್ತಾ ಉಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಆ್ಯಕ್ಚುಲಿ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳುವಂತಾಗ ಅಲ್ಲಿ ಏನು ಸ್ಟೂಡೆಂಟ್ ಪಾರ್ಲಿಮೆಂಟ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿ ಆ್ಯಕ್ಚುಲಿ ಅಲ್ಲಿಂದನೇ ಬರಬೇಕಾದ್ದು. ಒಂದು ಇನ್ಸ್ಟಿಟ್ಯೂಷನ್ ವಿಶ್ವವಿದ್ಯಾಲಯ ಇದೆ, ಈ ದೇಶದ ಏನು ನಾವು ನಮ್ಮ ದೇಶವನ್ನು ಒಂದು ಮಾಡೆಲ್ ಆಗಿ ನಾವು ತೋರಿಸಲಿಕ್ಕೆ ಹೋಗ್ತಾ ಇರುವಂತ ಈ ಸಂದರ್ಭದಲ್ಲಿ ನಮಗೆ ಏನು ಎಜುಕೇಟೆಡ್ ಆದಂತಹ ಪೊಲಿಟಿಕ್ಸ್ ಲೀಡರ್ಸ್ ಬೇಕಾಗಿದ್ದಾರೆ. ಅವರು ಬರಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಬರಬೇಕು? ಈ ಇನ್ಸ್ಟಿಟ್ಯೂಷನ್ ವಿಶ್ವವಿದ್ಯಾಲಯದಿಂದ ಬರಬೇಕು. ಒಂದು ವೇಳೆ ಈ ಇನ್ಸ್ಟಿಟ್ಯೂಷನ್ ಅಥವಾ ವಿಶ್ವವಿದ್ಯಾಲಯದಲ್ಲಿ ಇಂತಹ ಏನು ಡೆಮೋಕ್ರಸಿ ಸಿಸ್ಟಮ್ ಅಥವಾ ಲೀಡರ್ ಸಿಸ್ಟಮ್ ಅಲ್ಲಿ ಇಲ್ಲದಿದ್ರೆ ಅಲ್ಲಿಂದ ನಮಗೆ ಮುಂದಕ್ಕೆ ಅವರು ಭವಿಷ್ಯಕ್ಕೆ ಇಂಡಿಯಾಕ್ಕೆ ಲೀಡರ್ಶಿಪ್ ಕೊಡುವಂತಹ ಕನ್ಯಾಕುಮಾರ್ ಅಂತವರು ಯುವಕರಿಗೆ ಮಾರ್ಗದರ್ಶಕರಾಗಿರ್ತಾರೆ ಅಥವಾ ಒಂದು ರೋಲ್ ಮಾಡೆಲ್ ಅಂತೇಳಿ ಒಪ್ಪಿಕೊಳ್ಬೇಕು ಅಂತ ಹೇಳ್ತೀರಾ? ಕನ್ನಯ್ಯ ಕುಮಾರ್ ಅಂತ ಹೇಳಿ ಹೇಳ್ತಾ ಇಲ್ಲ, ಬಟ್ ಏನು ಈ ಒಂದು ಸ್ಟೂಡೆಂಟ್ ಕಮ್ಯುನಿಟಿಗೆ ಲೀಡರ್ ಅಂತ ಹೇಳುವಂತವರು ವೆರಿ ಇಂಪಾರ್ಟೆಂಟ್. ಎಸ್ ಸಂದೇಶ್, ಹಾಗಾದ್ರೆ ಒಬ್ರು ತಮ್ಮ ಧ್ವನಿಯನ್ನು ತಮ್ಮ ಅಭಿಪ್ರಾಯವನ್ನು ಮಂಡಿಸುವಾಗ ಕನ್ಯಾಕುಮಾರ್ ಅವರನ್ನು ಒಪ್ಕೊಳ್ತಾ ಇಲ್ಲ, ಅವರು ತಪ್ಪು ಮಾಡಿ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅದು ಅಂಥವ್ರು ಬರಬೇಕು ಅಂತಾದ್ರೆ ಸರ್ಕಾರ ವಿರುದ್ಧ ಮಾತಾಡಲೇಬಾರ್ದು, ನಿಮ್ಮ ಸರ್ಕಾರ ಇದ್ದ ಕೂಡಲೇ ಅದು ಮಾತಾಡೋದು ತಪ್ಪು ಅಂತಾನೆ ಅನಿಸ್ತಾ ಉಂಟು. ಯಾವ ಸರ್ಕಾರ ಅಂತಲ್ಲ, ಖಂಡಿತವಾಗ್ಲೂ ಕೂಡ ಶಿಕ್ಷಣ ಸಂಸ್ಥೆಯಲ್ಲಿ ಅಥವಾ ಒಂದು ವಿಶ್ವವಿದ್ಯಾನಿಲಯದಿಂದ ಒಂದು ವಿದ್ಯಾಭ್ಯಾಸ ದಿನಗಳಿಂದಲೇ ಒಂದು ನಾಯಕತ್ವ ಬೆಳೆಯುವಂಥದ್ದು. ಖಂಡಿತವಾಗ್ಲೂ ನಾಯಕತ್ವ ಬೆಳಿಬೇಕಾದ್ರೆ ಎಂತ ನಾಯಕರು ಇವತ್ತಿನ ದಿನ JNU ಅಲ್ಲಿ ಹೊರಹೊಮ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಏನು ಕನ್ಯಾಕುಮಾರ್ ನಂತವ್ರು ಇರ್ಬೋದು ಅಥವಾ ಆಯಿಷಾ ಘೋಷ್ನವರಿಂದ ಅಥವಾ ಏನೊಂದು JNU ನ ಈ ಹಿಂದಿನ ಕೆಲವು ಅಧ್ಯಕ್ಷರು ನೋಡಿರ್ಬೋದು, ರಾಷ್ಟ್ರ ವಿರೋಧಿ ನಾಯಕರುಗಳೇ ಹೊರಹೊಮ್ತಾ ಇದ್ದಾರೆ ಈ ವಿದ್ಯಾರ್ಥಿ ಸಂಘಟನೆಗಳಿಂದ. ಅದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಉತ್ತಮ ನಾಯಕರು ಹೊರ ಬರಲಿ ಅಂತ. ರಾಷ್ಟ್ರ ವಿರೋಧಿ ಅಂತ ಹೇಳಿದ್ರೆ 2014 ಬಳಿಕನೇ ಜಾಸ್ತಿ ಅಂತ ನೀವು ಖಂಡಿತವಾಗ್ಲು ಅಂದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಮಾತಾಡ್ತಾರೆ. ಸರ್ಕಾರ ವಿರುದ್ಧ ಅಂತ ಹೇಳ್ತಾ ಇಲ್ಲ, ಅದಕ್ಕಿಂತ ಹಿಂದೆನೂ ಇವರು ರಾಷ್ಟ್ರ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ದಾರೆ. ಒಂದು ಧರ್ಮ ನಿಂದನೆ ಮಾಡುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಎಲ್ಲಾ ವಿಚಾರದಲ್ಲೂ ಈ ಒಂದು ವಿದ್ಯಾರ್ಥಿ ಸಂಘಟನೆಗಳು JNU ಸುದ್ದಿ ಮಾಡ್ತಾ ಇದೆ. ಅಲ್ಲ, ದುರಾದೃಷ್ಟ ಏನು ಅಂತ ಹೇಳಿದ್ರೆ ಇವರು ಏನೋ ಈ ರೀತಿಯಾಗಿ ಎಲ್ಲ ಹೇಳ್ತಾ ಇದ್ದಾರೆ ರಾಷ್ಟ್ರದ್ರೋಹಿ ದೇಶದ್ರೋಹಿ ಅಂತ. ಇವ್ರದೇ ಸರ್ಕಾರ ಇದೆ, ಇವರಿಗೆ ಯಾಕೆ ಅವರನ್ನ ಬೇಕಾದಂತ ಆಕ್ಷನ್ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ವೈ ನಾಟ್? ಆದ್ರೆ ABP ವಿದ್ಯಾರ್ಥಿಗಳ ಮೇಲೆ ಯಾಕೆ ಆಕ್ಷನ್ ತಗೊಳ್ಬೇಕ್ರಿ? ಯಾಕಂದ್ರೆ ಅಲ್ಲಿ ತಪ್ಪು ಮಾಡಿದಂತ ಮೇಲೆ ಖಂಡಿತವಾಗ್ಲೂ ಆಕ್ಷನ್ ತಗೊಳ್ತಾರೆ. ಆಯಿಷಾ ಘೋಷ್ ಮೇಲೆ FIR ದಾಖಲೆ ಮಾಡ್ಕೊಂಡು ಕೇವಲ ಆಯಿಷಾ ಘೋಷ್ ಮಾತ್ರ ಯಾಕೆ ಆಗುತ್ತೆ? ಯಾಕಂದ್ರೆ ಅವಳ ನೇತೃತ್ವದಲ್ಲಿ ದಂಗೆ ಎಬ್ಸಿದ್ದಂಥದ್ದು. ಅಲ್ಲಿ ಒಂದು ವೇಳೆ ಅವಳೇ ಅಲ್ಲಿ ಹೋಗಿ ದಂಗೆ ಎಬ್ಬುದಾದ್ರೆ ಅವಳು ಹೇಗೆ ICU ಅಲ್ಲಿ ಸೀರಿಯಸ್ ಆಗಿ ಅಡ್ಮಿಟ್ ಆಗ್ತಾಳೆ? ನೋಡ್ರಿ, ಈ ವಿಚಾರವಾಗಿ ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಏನು 2019-20 ಶೈಕ್ಷಣಿಕ ವರ್ಷದ ದೆಹಲಿ ವಿಶ್ವವಿದ್ಯಾನಿಲಯ ಏನು JNU ವಿಶ್ವವಿದ್ಯಾನಿಲಯದ ಒಂದು ಚುನಾವಣೆ ಡಿಕ್ಲೇರ್ ಆದ ನಂತರ ಏನು ಯಾವತ್ತೂ ವಿದ್ಯಾರ್ಥಿ ಪರಿಷತ್ತನ್ನು ಒಂದು ಸ್ವತಂತ್ರವಾಗಿ ಯಾವುದೇ ವಿದ್ಯಾರ್ಥಿ ಸಂಘಟನೆಗಳು ಎದುರಿಸಿಲ್ಲ. ಏನು 4-5 ವಿದ್ಯಾರ್ಥಿ ಸಂಘಟನೆಗಳು ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆ ಸೇರಿಸಿಕೊಂಡೇ ಚುನಾವಣೆ ಎದುರಿಸಿದ್ದು. ಆದ್ರೆ ಈ ಆಯಿಷಾ ಘೋಷ್ ಅನ್ನುವಂಥದ್ದು ಅಧ್ಯಕ್ಷ ಸ್ಥಾನಕ್ಕೆ ಇರ್ಬೇಕಂತದ್ದು ಬಹುತೇಕರಿಗೂ ಇಷ್ಟವಿರಲಿಲ್ಲ. ಅದು ಈ ಗಲಭೆಯ ಸಂದರ್ಭದಲ್ಲಿ ಅವಳಿಗೊಂದು ಹೊಡಿಲಿಕ್ಕೆ ಇರ್ಬೋದು ಅಥವಾ ಅವಳನ್ನ ತಳಿಸ್ಲಿಕ್ಕೆ ಇವರಿಗೊಂದು ಕಾರಣ ಆಯ್ತು. ಇದನ್ನ ಮೊನ್ನೆ ಅಷ್ಟೇ ಪತ್ರಿಕೆಯಲ್ಲಿ ಕೂಡ ಬಂದಿತ್ತಲ್ಲ. ಇದನ್ನು ಏನು ಆಯಿಷಾ ಘೋಷ್ ಅವರಿಗೆ ವಿದ್ಯಾರ್ಥಿ ಸಂಘಟನೆಗಳೇ ಆಯಿಷಾ ಘೋಷ್ ಮೇಲೆ ಒಂದು ಹೊಡೆದಾಡಿಕೊಂಡು ಆನಂತರ ಇದನ್ನ ABP ಮೇಲೆ ಗೂಬೆ ಕೂರಿಸಂತ ಕಾರ್ಯ ನಡೆದಂತದ್ದು. ಓಕೆ, ಸಾಧ್ಯ ಇಲ್ಲ ಅಂತ ಹೇಳ್ತೀರಾ ಸಾಧಿಕರು? ಹಾಗಾದ್ರೆ ನಿಮ್ಮ ಪ್ರಕಾರ ABP ಅವರೇ ಒಳಗೆ ಬಂದು ಅವಳಿಗೆ ಹೊಡೆದು ಹೋದ್ರು ಅಂತ ಅಂದ್ರೆ ನಾನೆಲ್ಲ ಒಂದು ನೋಡಿದಾಗೆ ಒಂದು ಕೈಯಲ್ಲಿ ಒಂದು ಫೋಟೋದಲ್ಲಿ ಅವಳ ಒಂದು ಕೈಯಲ್ಲಿ ಫ್ರಾಕ್ಚರ್ ಇತ್ತು, ಇನ್ನೊಂದು ಫೋಟೋದಲ್ಲಿ ಇನ್ನೊಂದು ಕೈಯಲ್ಲಿ ಇತ್ತು. ಸೊ ಅದು ಕೂಡ ಅದು ಹೊಡೆದಾಟನೇ ಆಗಿಲ್ಲ ಅಂತ ಅನ್ಕೊಳ್ಬಹುದು. ಹಾಗಾದ್ರೆ ಬಹುಶಃ ಎಲ್ಲೋ ಒಂದು ಕಡೆಯಲ್ಲಿ ಮೀಡಿಯಲ್ಲಿ ವೈಭವೀಕರಣ ಆಗ್ಬೇಕು ಅಂತೇಳಿ ಹಾಗೆ ಮಾಡಿರಬಹುದು ಅಂತ ಅನಿಸ್ತಾ ಉಂಟು. ಆಕ್ಚುಲಿ ಅಲ್ಲಿ ನಡೆದಿರುವಂತಹ ವಿಚಾರ ಯಾವ ತರ ಇದೆ ಅಂತ ಹೇಳಿದ್ರೆ, ಏನೋ ಅಲ್ಲಿ ಇವರು ಇವಾಗ ಹೇಳಿದ ತರನೇ ಏನೋ ಅಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಫೀಸ್ ಹೈಕ್ ವಿಚಾರದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಅಲ್ಲಿ 2 ದಿವಸಕ್ಕೆ ಮುಂಚೆ
ಮುಂಚೆ ಏನು ಜನವರಿ 4ರಂದು ಅಲ್ಲಿ ABP ಏನು ಈ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಏನು ಅಲ್ಲಿ ಹೊಸ ಸೆಮಿಸ್ಟರ್ಗೆ ಚಳಿಗಾಲದ ಸೆಮಿಸ್ಟರ್ಗೆ ಅವರು ರಿಜಿಸ್ಟ್ರೇಷನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವರು ಅಲ್ಲಿ ಹೋಗಿ ಅದಕ್ಕೆ ಏನು ಇದಕ್ಕೆ ನಮ್ಮ ಸಮ್ಮತ ಇಲ್ಲ ಅಂತ ಹೇಳಿ ಪ್ರತಿರೋಧ ಒಡ್ಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಏನು ABP ಕಾರ್ಯಕರ್ತರಿಗೆ ಮತ್ತು ಅವರಿಗೆ ಅಲ್ಲಿ ಮಾತಿನ ಚಕಮಕಿ ಆಗಿದೆ. ಅದರ ಭಾಗ್ಯ ಕಂಟಿನ್ಯೂಸ್ ಆಗಿರುತ್ತದೆ ಏನು ಇವರು ಮಾಡಿರುವಂತದ್ದು. ಇದಕ್ಕೆ ಬೇಕಾದಂತ ಹಲವಾರು ಏನು ದಾಖಲೆಗಳು ಇವರದೇ ಏನು ವಾಟ್ಸ್ಆಪ್ ಮೀಡಿಯಾದಿಂದ ಪರೀಕ್ಷೆ ಬರೆಯುವಂತದ್ದು ಇಷ್ಟ ಇಲ್ಲ, ಇದನ್ನ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ವಿದ್ಯಾರ್ಥಿಯಾಗಿ ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯುವುದೇ ಇಷ್ಟ ಇಲ್ಲ ಅಂತ ಹೇಳುವಂತ ಮಾತನ್ನ ನಾವು ಒಪ್ಲಿಕ್ಕೆ ರೆಡಿ ಇಲ್ಲ. ಇವಾಗ ಜೆಎನ್ಯು ಎಡ ವಿದ್ಯಾರ್ಥಿ ಸಂಘ ಯಾರು ಎಷ್ಟೇ ರಾಜಕೀಯ ಮಾಡಿದ್ರು ಅವರ ಭವಿಷ್ಯದ ಮೇಲೆ ರಾಜಕೀಯ ಮಾಡುವುದಿಲ್ಲ. ಪರೀಕ್ಷೆ ಏನು ನೆಕ್ಸ್ಟ್ ಸೆಮಿಸ್ಟರ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವರು ಏನು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದ ಕಾರಣ ಆನ್ಲೈನ್ ಮಾಡ್ತಾ ಇದ್ದ ಸಂದರ್ಭ ಅದನ್ನ ವೈಫೈ ಏನಿರಬಹುದು ಅಥವಾ ಇಂಟರ್ನೆಟ್ ಕನೆಕ್ಷನ್ ನ ತೆಗಿತಾರೆ. ಆದ್ರೆ ಇದನ್ನ ಖಂಡಿಸಿ ABP ಅದನ್ನ ವೈಫೈ ಕನೆಕ್ಷನ್ ಅನ್ನ ಅಥವಾ ಡಾಟಾ ಕನೆಕ್ಷನ್ ಆನ್ ಮಾಡಿದಂತ ವಿರೋಧಿಸಿ ನನ್ನ ಕ್ವಶನ್ ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ಈ ತರ ಆಗ್ತಾ ಇದೆ ಅಂತ ಹೇಳುವಾಗ ಅಲ್ಲಿ ಹೋಗಿ ಆಡಳಿತಕ್ಕೆ ಹೋಗಿ ಅಥವಾ ಅಲ್ಲಿ ಗವರ್ಮೆಂಟ್ ಬಳಿ ಹೋಗಿ ಇಲ್ಲ ಪೊಲೀಸ್ಗೆ ಹೋಗಿ ನೀವು ಅಲ್ಲಿ ದಾಖಲೆ ಮಾಡ್ಲಿಕ್ಕೆ ಮಾಡಬೇಕು ನೆಕ್ಸ್ಟ್ ಸೆಮಿಸ್ಟರ್ ಯಾಕಂದ್ರೆ ನಾವು ಅಡ್ಮಿಷನ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋಗಿ ದಾಖಲೆ ಮಾಡ್ಲಿಕ್ಕೆ ABP ಮಾಡಿದ್ದಲ್ಲ ನೀವು ವೈಫೈ ಅನ್ನ ಅಲ್ಲಿ ಆಫ್ ಕೋರ್ಸ್ ಆಗಿ ಒಂದು ವಿಭಾಗ ನಾವು ಮಾಡುವುದಿಲ್ಲ ಅಂತ ಹೇಳಿ ನೀವು ಇರುವಾಗ ಅಲ್ಲಿ ಒಂದು ವೇಳೆ ನೀವು ಏನು ಅಂತ ಏನು ನೀವು ಇಲ್ಲಿ ಹೇಳ್ತಾ ಇದ್ದೀರಾ ನಾವು ಶಾಂತಿ ಪ್ರಿಯರು ನಾವು ಗಲಭೆ ಬೀಸುವವರಲ್ಲ. ಹಾಗಾದ್ರೆ ಒಂದು ಗುಂಪು ನಾನು ಕೇಳ್ತಾ ಇರುವಂತದ್ದು ಸಂದೇಶ ಕೇಳಿ ನಾನು ಕೇಳ್ತಾ ಇರುವಂತದ್ದು ಯಾವ ತರ ಅಂತ ಹೇಳಿದ್ರೆ ಒಂದು ಗುಂಪು ಬಂದು ನಾವು ಇದನ್ನ ಬಿಡುವುದಿಲ್ಲ ಅಂತ ಹೇಳುವಾಗ ಅಲ್ಲಿ ನೀವು ಹೋದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಕ್ಲಾಸಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ? ನಿಮಗೆ ಯಾಕೆ ಬೇಕು ಅಲ್ಲಿ ಕ್ಲಾಸಸ್ ಮಾಡುವಂತ ಕೆಲಸ? ನಿಮಗೆ ಅಲ್ಲಿ ಆಡಳಿತ ಇರ್ಲಿಲ್ವಾ? ಅಲ್ಲಿ ವಿವಿ ಇಲ್ವಾ? ಅಲ್ಲಿ ವಿವಿ ಇಲ್ವಾ? ಅಲ್ಲಿ ಪೊಲೀಸರು ಇಲ್ವಾ? ಅಲ್ಲಿ ಬೇಕಾದಂತ ಸಿಸ್ಟಮ್ ಇಲ್ವಾ? ನಾವು ಹೋಗಿ ದಾಖಲೆ ನೀವು ಹೋಗಿ ದಾಖಲೆ ಮಾಡ್ಲಿಕ್ಕೆ ನಿಮಗೆ ಯಾರು ಅಧಿಕಾರವನ್ನು ಕನೆಕ್ಷನ್ ಆನ್ ಮಾಡಿದಂತ ಸಂದರ್ಭದಲ್ಲಿ ಎಡ ವಿದ್ಯಾರ್ಥಿ ಸಂಘಟನೆಗಳು ವಿದ್ಯಾರ್ಥಿ ಪರಿಷತ್ ಅದನ್ನು ಅಪೋಸ್ ಮಾಡ್ಲಿಕ್ಕೆ ನೀವು ಯಾರು? ಈಗ ನಾವು JNU ಒಂದು ಕಡೆ ಆದ್ರೆ ಬರುವ ದಿನಗಳಲ್ಲಿ ಅಥವಾ ಈಗಲೇ ಆಲ್ರೆಡಿ JNUನ ಒಂದು ಗಾಳಿ ನಮ್ಮ ವಿಶ್ವವಿದ್ಯಾನಿಲಯ ಕೂಡ ತಾಗಿದ್ರೆ ಒಳ್ಳೇದು ಅಂತ ಹೇಳ್ತೀರಾ, ಅಂಥದ್ದು ಬೇಡ ನಮಗೆ ಅಂತ ಹೇಳ್ತೀರಾ ಸಾದಿಕ್ ಅವರೇ ಒಂದೇ ಮಾತಲ್ಲಿ? ಆಕ್ಚುಲಿ ಈ ಕ್ವಶನ್ಗೆ ಆನ್ಸರ್ ನಾನು ಮಾಡಬೇಕಾದ್ರೆ ಆಕ್ಚುಲಿ ಯಾವ ತರ ಅಂತ ಹೇಳಿದ್ರೆ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಸ್ಟೂಡೆಂಟ್ಸ್ಗಳು ವಿದ್ಯಾರ್ಥಿ ನಾಯಕರು ಅಥವಾ ಈ ದೇಶದ ಸರ್ಕಾರದ ತಪ್ಪನ್ನ ಆಕ್ಚುಲಿ ಏನು ಅಂತ ಹೇಳಿದ್ರೆ ಒಂದು ಕ್ವಶನ್ ಇದೆ ಏನೋ ಅಬ್ದುಲ್ ಕಲಾಂ ಅವರ ಹತ್ರ ಒಂದು ಸೈಂಟಿಸ್ಟ್ ಯಾರು ಅಂತ ಹೇಳಿ ಒಂದು ಕ್ವಶನ್ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಸ್ಟೂಡೆಂಟ್ ಈಸ್ ಅ ಸೈಂಟಿಸ್ಟ್ ಅಂತ. ಅವರಿಗೆ ರಿಟರ್ನ್ ಕ್ವಶನ್ ಬರುತ್ತೆ, ಯಾಕೆ ಸ್ಟೂಡೆಂಟ್ ಅನ್ನ ಎಲ್ಲಾ ಸ್ಟೂಡೆಂಟ್ಸ್ ನೀವು ಸೈಂಟಿಸ್ಟ್ ಅಂತ ಹೇಳ್ತೀರಾ? ಯಾಕಂತ ಹೇಳಿದ್ರೆ ಅವರಲ್ಲಿ ಕ್ವಶನ್ ರೈಸ್ ಮಾಡುವಂತ ಸ್ವಭಾವ ಇದೆ. ಅದಕ್ಕೆ ಬೇಕಾಗಿ ನಾವು ಓಕೆ ಯಾರೇ ತಪ್ಪು ಮಾಡ್ಲಿ ಅಂತ ಹೇಳ್ತಾರೆ, ಅದು ಅಂತದ್ದು ಬರಬೇಕು, ಅಲ್ಲಿದು ವಾತಾವರಣ ಕೂಡ ನಮ್ಮಲ್ಲಿ ಕ್ರಿಯೇಟ್ ಆಫ್ಕೋರ್ಸ್ ಯಾರು ರಾಂಗ್ ಮಾಡ್ತಾರೆ ಗವರ್ಮೆಂಟ್ ಆಗ್ಲಿ ಅಥವಾ ಇಲ್ಲಿರುವಂತ ಸಿಸ್ಟಮ್ ಯಾವತ್ತು ರಾಂಗ್ ಮಾಡ್ತಾರೆ ಅದನ್ನ ಕೇಳುವಂತದ್ದು ಭಾರತದ ಪ್ರತಿಯೊಬ್ಬ ನಾಯಕನ ಕರ್ತವ್ಯ. ನಿಮ್ಮ ಅನಿಸಿಕೆ ಏನು? ಖಂಡಿತವಾಗ್ಲಿ ಏನೋ ಒಂದು ವ್ಯವಸ್ಥೆಯಲ್ಲಿ ತಪ್ಪು ನಡೆದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಬೇಕಾದ್ರೆ ಪ್ರಶ್ನೆ ಮಾಡುವ ರೀತಿ ಇದೆಯಲ್ಲ, ದಂಗೆ ಎಬ್ಬಿಸಿಕೊಂಡು ಅಥವಾ ಇನ್ನೊಂದು ದಾಂಧಲೆ ಮಾಡಿಕೊಂಡು ಗುಂಡಾಗಿರಿ ಮಾಡ್ಕೊಂಡು ಅದನ್ನ ಪ್ರಶ್ನೆ ಮಾಡುವಂತದ್ದಲ್ಲ. ಸಂಘಟನೆಗಳು JNU ಅಲ್ಲಿ ಮಾಡ್ತಾ ಇರುವಂತದ್ದು ಹೇಗೆ ಮಾಡಬಹುದಿತ್ತು? ಹೇಗೆ ನಿಮ್ಮ ಪ್ರಕಾರ? ವಿದ್ಯಾರ್ಥಿ ಪರಿಷತ್ ಕೂಡ ಫೀಸ್ ಹೈಕ್ ಮಾಡಿದಂತ ಸಂದರ್ಭದಲ್ಲಿ ನಾನು ಹೇಳಿದ್ರೆ ವಿದ್ಯಾರ್ಥಿ ಪರಿಷತ್ ಕೂಡ ಶಾಂತಿಯುತವಾಗಿ ಇದನ್ನು ಒಂದು ವಿರೋಧಿಸಿತ್ತು. ವಿದ್ಯಾರ್ಥಿ ಪರಿಷತ್ ಕಳೆದ 70 ವರ್ಷಗಳಿಂದ ವಿಶ್ವವಿದ್ಯಾನಿಲಯದಲ್ಲಿ ಏನೇನು ಸಮಸ್ಯೆ ಆಗ್ತದೆ ಎಲ್ಲಾ ವಿಶ್ವವಿದ್ಯಾನಿಲಯ ಅದನ್ನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಮುಖಾಂತರ ಇರ್ಬೋದು, ಅದಕ್ಕೊಂದು ಪರಿಹಾರ ಕಂಡುಕೊಳ್ಳಿದೆ. ಈ ಮುಖಾಂತರ ಮಾಡಲಿ ಅಥವಾ ಒಂದು ಗುಂಡಾಗಿರಿ ಮಾಡಿಕೊಂಡಿರ್ಬೋದು, ದಾಂಧಲೆ ಮಾಡಿಕೊಂಡು ವಿದ್ಯಾರ್ಥಿ ಪರಿಷತ್ನ ಮೇಲೆ ದೂರನ್ನು ಹಾಕಿಕೊಂಡು ಈಗ ಸಾದಿಕ್ ಅವರೀಗ CA ಬಂತು, ಅದನ್ನು ವಿದ್ಯಾರ್ಥಿಗಳು ಕೂಡ ಅದನ್ನು ಹೋರಾಟ ಮಾಡಬೇಕು, ಅದನ್ನು ವಿರೋಧ ಮಾಡಬೇಕು, ಗಲಾಟೆ ಮಾಡಬೇಕು, ಬಸ್ಸಿಗೆ ಕಲಿಸ್ಬಿಡಬೇಕು, ಅದೆಲ್ಲ ನಿಮ್ಮ ಪ್ರಕಾರ ಓಕೆ ಅಂತ ಹೇಳ್ತೀರಾ ಅಥವಾ ಸರಿಯಲ್ಲ ಅದು ಮಾಡಿದ್ದು JNU ವಿದ್ಯಾರ್ಥಿಗಳು ಅಥವಾ ಜಾಮಿಯಾ ಯೂನಿವರ್ಸಿಟಿ ಅಂತ ಹೇಳ್ತಾರೆ, ಬೇರೆ ಬೇರೆ ಡೆಲ್ಲಿಯಲ್ಲಿ ಅಂತ ಹೇಳ್ತಾರೆ, ನಿಮ್ಮ ಪ್ರಕಾರ ತಪ್ಪು ಅಂತ ಹೇಳ್ತೀರಾ ಓಕೆ ಅಂತ ಹೇಳ್ತೀರಾ? ಆಕ್ಚುಲಿ ಇದರಲ್ಲಿ ನೀವು ಎರಡು ಕ್ವಶನ್ ಕೇಳಿದ್ರ, ಒಂದು ಯಾವುದು ಅಂತ ಹೇಳಿದ್ರೆ ಒಪೋಸ್ ಮಾಡುವಂಥದ್ದು, ಎರಡನೇದು ಬಸ್ಸಿಗೆ ಕಲ್ಲು ಹೊಡೆಯುವಂಥದ್ದು. ಹೌದು, ಆಕ್ಚುಲಿ ನಾವು ಹೇಳ್ತಾ ಇರುವಂಥದ್ದು ಯಾವ ಥರ ಅಂತ ಹೇಳಿದ್ರೆ ಈ ದೇಶದಲ್ಲಿ ಏನು ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರಕಾರ ಇರುವಂಥ ಈ ದೇಶದಲ್ಲಿ CA ಅಂತ ಒಂದು ಕಾನೂನನ್ನು ಒಪ್ಪಿಕೊಳ್ಳಲಿಕ್ಕೆ ಖಂಡಿತವಾಗಿ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಈ ದೇಶ ಎಲ್ಲರೂ ಆರ್ಟಿಕಲ್ 14 ಅಲ್ಲಿ ಎಲ್ಲರೂ ಸಮಾನರು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುವಂತ ಸಂದರ್ಭದಲ್ಲಿ ಒಂದು ಧರ್ಮದ ಮೇಲೆ ಈ ದೇಶವನ್ನು ಯಾವ ತರ ಇವರು ಕಟ್ತಾರೆ ಆ ಸಂದರ್ಭದಲ್ಲಿ ಪ್ರಶ್ನಿಸುವಂತದ್ದು ಸರ್ವಸಾಮಾನ್ಯ. ನೀವು ಅದನ್ನು ಈಗಾಗಲೇ ಅದನ್ನು CA ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಿರ್ಧಾರ ಮಾಡಿದ್ರು. ಇಲ್ಲಿ ಒಪ್ಕೊಳ್ಳಿಕ್ಕೆ ಏನಿಲ್ಲ, ಸರ್ಕಾರ ಈಗ ಒಂದು ಅಧಿಕೃತವಾಗಿ ಇದನ್ನೊಂದು ಆರಂಭ ಮಾಡಿ ಆಗಿದೆ.
ಅಲ್ಲ ಈ ಸಿಎ ಇಂದ ಯಾರಿಗೆ ಸಮಸ್ಯೆ ಆಗಿದೆ? ವಿರೋಧ ಮಾಡ್ತಾ ಇದ್ದಾರೆ, ಸರಿ ಅಲ್ಲ? ವಿರೋಧ ಮಾಡ್ತಾ ಇದೆ, ಯಾಕ್ರಿ ವಿರೋಧ ಮಾಡ್ಬೇಕು? ಏನ್ ಸಮಸ್ಯೆ ಆಗಿದೆ ಸಿಎ ಇಂದ? ಭಾರತದ ಯಾವ ಧರ್ಮದ ಆಗಿದೆ? ಆರ್ಟಿಕಲ್ ಏನು ಈಕ್ವಾಲಿಟಿ? ಹೌದು, ಯಾರಿಗೆ ಸಮಸ್ಯೆ ಆಗಿದೆ? ಯಾರಿಗೆ ಸಮಸ್ಯೆ ಆಗಿದೆ ಈಗ ಸಿಎ? ಕೇವಲ ನೀವು ಸಿಎ ಅನ್ನ ಹಿಡಿದುಕೊಂಡು ಮಾತಾಡಬೇಡಿ. ನಾನು ಕೇಳ್ತಾ ಇರುವಂತದ್ದು ಸಿಎ ಯಾರಿಗೆ ಸಮಸ್ಯೆ ಆಗಿದೆ ಅಂತ ಹೇಳುವಂತದ್ದೆಲ್ಲ ವಿಚಾರ. ಏನು ಆರ್ಟಿಕಲ್ 14 ಹೇಳುವಂತದ್ದು ಎಲ್ಲರೂ ಈಕ್ವಲ್ ಅಂತ ಹೇಳುವಂತ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಏನು ನೀವು ಅಲ್ಪಸಂಖ್ಯಾತರು ಅಂತ ಹೇಳಿ ಬಾಂಗ್ಲಾದೇಶದ ಪಾಕಿಸ್ತಾನದ ಹೇಳ್ತೀರಾ? ನಿಮಗೆ ಯಾಕೆ ರೋಹಿಂಗ್ಯದವರು ನಿಮಗೆ ಅಲ್ಪಸಂಖ್ಯಾತರಾಗುವುದಿಲ್ಲ? ಆದ್ರೆ ಅಲ್ಪಸಂಖ್ಯಾತರು ಯಾಕೆ ನಿಮಗೆ ಕಾಣುವುದಿಲ್ಲ? ಏನು ತಮಿಳುನಾಡಿನ ದ್ರಾವಿಡಿಯನ್ಸ್ ಯಾಕೆ ನಿಮಗೆ ಕಾಣುವುದಿಲ್ಲ? ಆದ್ರೆ ಏನು ಪಾಕಿಸ್ತಾನದಿಂದ ಇರ್ಬೋದು, ಅಲ್ಲಿ ಅಲ್ಪಸಂಖ್ಯಾತರಾಗಿರುವಂತದ್ದು ಬೇರೆ ಯಾವ ಧರ್ಮದವರ? ಏನು ಮುಸ್ಲಿಮರು ಏನು ಅಲ್ಪಸಂಖ್ಯಾತರಾಗಿದ್ದಾರಾ? ಸಿಎ ಅಂತ ಹೇಳುವಂತದ್ದು ಕ್ಲಿಯರ್ ಕಟ್. ಏನು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ, ಈ ದೇಶವನ್ನ ಇವರು ಒಂದು ಏನು ಇವರು ಬಹಳ ವರ್ಷದಿಂದ ಈಚೆಗೆ ಹೇಳ್ತಾ ಆ ಒಂದು ಕಡೆಗೆ ಹೋಗುವಂತ ಇವರ ದಾಪುಗಾಲ ಅಷ್ಟೇ. ಪಾಕಿಸ್ತಾನದಲ್ಲಿರುವಂತಹ ಮುಸ್ಲಿಮೇತರರು ಅಂದ್ರೆ ಮುಸ್ಲಿಮರು ಬಿಟ್ಟು ಹಿಂದೂಗಳಿರ್ಬೋದು ಅಥವಾ ಪಾರ್ಸಿ, ಜೈನರು, ಸಿಖ್ಖರು ಅವರಲ್ಲಿ ದೌರ್ಜನ್ಯ ಅನುಭವಿಸಿ ಇಲ್ಲಿ ಬರ್ತಾರಂತದ್ದು ಅವರಿಗೆ ಪೌರತ್ವ ಕೊಡುವ ತಪ್ಪು ಅಂತ ಹೇಳ್ತೀರಾ, ಸರಿ ಅಂತ ಹೇಳ್ತೀರಾ? ನಾವು ಹೇಳ್ತಾ ಇರುವಂತದ್ದು ಈ ದೇಶದಲ್ಲಿರುವಂತಹ ಪ್ರಜೆಗಳಿಗೇನೆ ಇಲ್ಲಿ ಹಲವಾರು ಸಮಸ್ಯೆ ಇದೆ. ಈ ಸಮಸ್ಯೆಗಳನ್ನ ಇದ್ಯಾವುದು ನಮ್ಮ ದೇಶದ ಸರ್ಕಾರಗಳಿಗೆ ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಏನು 109 ಪ್ರತಿದಿನ 109 ಏನು ವಿದ್ಯಾರ್ಥಿನಿಯರು ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿರುವಂತಹ ರಿಪೋರ್ಟ್ಗಳು ನೀಡ್ತಾ ಇದೆ. ಪ್ರತಿನಿತ್ಯ 10 ವಿದ್ಯಾರ್ಥಿ ಅಂತ ಹೇಳಿದ್ರೆ ಯುವಕರು ನಿರುದ್ಯೋಗ ಸಮಸ್ಯೆಯಿಂದ ಆತ್ಮಹತ್ಯೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿರುವಂತಹ ಎಷ್ಟೋ ಮಂದಿ ಜನರಿಗೇನು ಇಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ, ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಅದನ್ನ ಬಿಟ್ಟು ಈ ಸಮಸ್ಯೆಯನ್ನ ಬಗೆಹರಿಸುವುದನ್ನ ಬಿಟ್ಟು ಬೇರೆ ದೇಶದವರಿಗೆ ನಾವು ಇಲ್ಲಿ ಪೌರತ್ವ ಕೊಡ್ತೇವೆ ಅಂತ ಹೇಳಿದ್ರೆ ಓಕೆ, ಕೊಡ್ಲಿ, ನಾವೇನು ಅದಕ್ಕೆ ಅಪೋಸ್ ಮಾಡ್ತಾ ಇಲ್ಲ. ಬಟ್ ಅಲ್ಲಿ ಮುಸಲ್ಮಾನರನ್ನ ನಾವು ಸೇರಿಸುವುದಿಲ್ಲ, ಅಥವಾ ಶ್ರೀಲಂಕಾದ ತಮಿಳರನ್ನ ನಾವು ಸೇರಿಸುವುದಿಲ್ಲ. ಇಂಥ ಕ್ಲಾಸ್ ಯಾಕೆ ಬೇಕು ಅಲ್ಲಿ? ಆ ದೇಶದಿಂದ ಬರುವ ಒಂದು ವೇಳೆ ಕೊಡುವುದಾದ್ರೆ ಎಲ್ರಿಗೂ ಕೊಡ್ಲಿ. ಅಲ್ಲಿ ಸಾಧಿಕ 2 ಪ್ರಶ್ನೆ ಎತ್ತಿದ್ರು. ಒಂದು, ಇಲ್ಲಿನ ಸಮಸ್ಯೆಯನ್ನು ಪರಿಹರಿಸದೆ ನಾವು ಬೇರೆಗೆ ಕೈ ಹಾಕ್ತಾ ಇದ್ದೇವೆ ಅಂತೇಳಿ. ಸೊ ನಿಮ್ಗೆ ಏನು ಅನಿಸ್ತಾ ಉಂಟು ಹಾಗಾದ್ರೆ? ಅದು ಒಬ್ಬ ಯುವಕ ಅವರು ಅದರಲ್ಲೂ ಸೂಕ್ಷ್ಮವಾಗಿ ನಿರುದ್ಯೋಗದ ಬಗ್ಗೆ ಹೇಳಿದ್ರು, ಯುವಕರಿಗೆ ಕೆಲಸ ಇಲ್ಲ ಅಂತೇಳಿ. ಸೊ ಪ್ರಾಬ್ಲಮ್ ಇದೆ, ನಾವು ಅದನ್ನ ಅಡ್ರೆಸ್ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಉಂಟು. ನಿರುದ್ಯೋಗ ಸಮಸ್ಯೆ ಇರ್ಬೋದು, ಆದ್ರೆ ನಾನಿಲ್ಲಿ ಯಾವುದೋ ಒಂದು ಸರ್ಕಾರದ ಪರವಾಗಿ ಮಾತನಾಡ್ಲಿಕ್ಕೆ ಬಂದಿಲ್ಲ. ಆದ್ರೆ ಏನು ವಿದ್ಯಾರ್ಥಿ ಮುಖಂಡರಾಗಿ ನಿರುದ್ಯೋಗ ಸಮಸ್ಯೆ ಇರ್ಬೋದು, ಆದ್ರೆ ಅದನ್ನ ನಾನು ನಿರುದ್ಯೋಗ ಸಮಸ್ಯೆಗೆ ಮತ್ತೆ ಇವರು ಅದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಸಿಎ ವಿಚಾರವಾಗಿ ಏನು ಪಾಕಿಸ್ತಾನದಲ್ಲಿ ಇರ್ಬೋದು ಅಥವಾ ಬಾಂಗ್ಲಾದೇಶದಲ್ಲಿ ಇರ್ಬೋದು, ಇಲ್ಲಿ ಹಿಂದೂಗಳು ಅಥವಾ ಇನ್ನೇನೊಂದು 5-6 ಧರ್ಮದವರು ಶೋಷಣೆಗೊಳಗಾಗ್ತಾ ಇದ್ದಾರೆ. ಇವರಲ್ಲಿ ಪೌರತ್ವ ನೀಡುವುದರಲ್ಲಿ ತಪ್ಪೇನಿದೆ ಅಂತ ನಾನು ಕೇಳುವಂತದ್ದು. ಟ್ಯಾಲಿ ಮಾಡುವಂತ ಅಗತ್ಯ ಉಂಟು ಅಂತ ಅನಿಸ್ತಾ ಉಂಟು. ಪ್ರಣಾಳಿಕೆ ಇರ್ಬೋದು, ಅವರು ಅಲ್ಲಿ ಅನುಭವಿಸ್ತಿರುವಂತಹ ಬಾಂಗ್ಲಾ, ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲಿ ಇರುವಂತಹ ಅಲ್ಲಿನ ಅಲ್ಪಸಂಖ್ಯಾತ ಅನುಭವಿಸ್ತಿರೋದನ್ನು ಅವರಿಗೊಂದು ಒಳ್ಳೆಯ ನೆಲೆ ಕೊಡುವ ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಯೋಜನೆ ಮಾಡ್ತಾ ಇದ್ರೆ ತಪ್ಪು ಅಂತ ಹೇಳ್ತೀರಾ? ಅದನ್ನು ಮಾಡಲೇಬಾರ್ದಿತ್ತು ಅಂತ ಹೇಳ್ತೀರಾ ಅಥವಾ ಮೊದಲು ಆಗ್ಬೇಕಾಗಿರೋದು ಇನ್ನೂ ಸ್ಟಿಲ್ ನಿಮ್ಗೆ ಹಾಗೆ ಅನಿಸ್ತಾ ಉಂಟು? ಆಕ್ಚುಲಿ ನಾನು ನಿಮ್ಗೆ ಆಲ್ರೆಡಿ ಕ್ಲಿಯರ್ ಮಾಡಿದೆ. ನಾವು ಅವರಿಗೆ ಕೊಡುವುದರಲ್ಲಿ ನಾವು ಯಾವುದೇ ಒಪ್ಪೋಸ್ ಇಲ್ಲ. ಒಂದು ವೇಳೆ ಕೊಡುವುದಾದ್ರೆ ಯಾಕೆಂತ ಹೇಳಿದ್ರೆ ಇಲ್ಲಿ ಈ ದೇಶ ಅಂತ ಹೇಳುವಂಥದ್ದು ಅಥವಾ ಇಲ್ಲಿರುವಂತಹ ಸರ್ಕಾರಗಳು ಅಂತ ಹೇಳುವಂಥದ್ದು ಇದು ಇವರು ಬಿಜೆಪಿ ಅವರದ್ದು ಅಥವಾ ಕಾಂಗ್ರೆಸ್ ಅವರದ್ದು ಅಥವಾ ನಾಳೆ ಬರುವಂತಹ ಬೇರೆ ಪಾರ್ಟಿಯವರದ್ದಲ್ಲ. ಈ ದೇಶದ ಪ್ರತಿಯೊಬ್ಬ ಪೌರನ ರೆಪ್ರೆಸೆಂಟೇಟಿವ್ ಆಗಿರ್ತದೆ ಅಲ್ಲಿರುವಂತಹ ಸರ್ಕಾರಗಳು. ಅದು ಅವರೆಲ್ಲ ಪಾಲಿಸಬೇಕಾದಂತಹ ಮಾನದಂಡ ಯಾವುದು ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್. ಈ ಕಾನ್ಸ್ಟಿಟ್ಯೂಷನ್ಗೆ ಇವರು ಬೆಲೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಜನರನ್ನ ಅವನು ಮುಸಲ್ಮಾನ, ಇವನು ಕ್ರಿಶ್ಚಿಯನ್, ಇವನು ಹಿಂದೂ, ಇವನು ಪಾರ್ಸಿ, ಇವನು ಸಿಖ್ ಅಂತ ಹೇಳಿ ನೋಡ್ಬೇಡಿ. ಆದ್ರೆ ಶೋಷಣೆಗೊಳಗಾದವ್ರನ್ನ ಭಾರತದ ಒಳಗಡೆ ತರುವಂತದ್ರಲ್ಲಿ ಏನ್ ತಪ್ಪು? ಅಲ್ಲಿ ಮುಸಲ್ಮಾನರು ಏನು ಶೋಷಣೆಗೊಳಗಾಗಿದ್ದಾರಾ? ಅಲ್ಲಿ ಯಾಕೆ ನಿಮ್ಗೆ ರೋಹಿಂಗ್ಯರು ಕಾಣುವುದಿಲ್ಲ? ಶ್ರೀಲಂಕಾದ ದ್ರಾವಿಡ್ಯನ್ನರು ಕಾಣುವುದಿಲ್ಲ? ಏನು ಇನ್ನೊಂದು ಶೋಷಣೆಗೊಳಗಾದಂತಹ ಧರ್ಮದವ್ರನ್ನ ಭಾರತದಲ್ಲಿ ಪೌರತ್ವ ನಾವು ವಿಷಯಾಂತರ ಆಗುದು ಬೇಡ. 2 ಸಬ್ಜೆಕ್ಟ್ ಇತ್ತು ಮಾತ್ರ, JNU ಮತ್ತು CA. ಈಗ ಈ 2 ಘಟನೆಗಳು ಬೇರೆ ಬೇರೆ. ಮೊನ್ನೆ ಮೈಸೂರಲ್ಲಿ ಒಂದು ಹುಡುಗಿ ಅಥವಾ ಒಂದು ಯುವತಿ ಒಂದು ಪ್ಲೇ ಕೊಂಡು ಮಾತಾಡಿದ್ಲು, ಕಾಶ್ಮೀರಕ್ಕೆ ಆಜಾದಿ ಕೊಡಿ ಅಂತದೆಲ್ಲ. ಸೊ ಹಾಗಾದ್ರೆ ಧ್ವನಿ ಎತ್ತುವಂತಹ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ಬರಬೇಕು ಅಥವಾ ನಾವು ನ್ಯಾಷನಲ್ ಫಿಗರ್ ಆಗಬೇಕು ಅನ್ನೋದನ್ನು ಯುವಕರು ಮನಸ್ಸಿಗೆ ತಂದುಕೊಂಡು ಹಾದಿ ತಪ್ಪುವಂಥ ಚಾನ್ಸಸ್ ನಿಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಬರಲಿಕ್ಕೆ ಚಾನ್ಸ್ ಉಂಟಾ? ಆ ಬಗ್ಗೆ ಈ ಯುವ ಸಂಘಟನೆಗಳ ಮುಖಂಡರು ಏನು ಹೇಳ್ತಾರೆ ನೋಡೋಣ ಒಂದು ಪುಟ್ಟ ವಿರಾಮದ ಬಳಿಕ. ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ JNU ಎನ್ನುವಂಥ ವಿಶ್ವವಿದ್ಯಾನಿಲಯ
ರಾ ಮಾಡೆಲ್ ಆಗಿ ಅಥವಾ ರೋಲ್ ಮಾಡೆಲ್ ಆಗಿ ತೆಗೆದುಕೊಳ್ಳುವಂಥ ಚಾನ್ಸಸ್ ಇದೆಯಾ ಬೇರೆ ವಿಶ್ವವಿದ್ಯಾನಿಲಯ ಕಲಿತಿರುವಂಥ ಮಕ್ಕಳು ಅಂತೇಳಿ ನಾವು ಚರ್ಚೆ ಮಾಡ್ತೀವಿ. ABVP ಮತ್ತು CFIನ ಸಂಘಟನೆಗಳ ಮುಖಂಡರು ನಮ್ಮ ಮುಂದಿದ್ದಾರೆ. ಹಾಗಾದರೆ ರೋಲ್ ಮಾಡೆಲ್ ತೆಗೆದುಕೊಳ್ಳೋ ಚಾನ್ಸಸ್ ಇದೆ ಅಂತ ಅನಿಸ್ತು ಸಂದೇಶ್ ಅವರೇ ನಿಮಗೆ? ಅದನ್ನು ಅಲ್ಲಿಯ ಅವ್ರು ಎತ್ತಿರುವಂಥ ಪಾಯಿಂಟ್ ನಾವು ಧ್ವನಿ ಎತ್ತಬೇಕು ತಪ್ಪು ಮಾಡಿದವರದ್ದು ಅಂತೇಳಿ. ಸೊ ಅದನ್ನು ನೋಡಿದ JNU ಮಾಡಿದ್ದು ಸರಿ ಅಂತ ಅನಿಸ್ತಾ ಇಲ್ವಾ? ಖಂಡಿತವಾಗ್ಲೂ ತಪ್ಪಾದಂಥ ಸಂದರ್ಭದಲ್ಲಿ ಧ್ವನಿ ಎತ್ತಬೇಕು. ಆದರೆ ಧ್ವನಿ ಎತ್ತಬೇಕಾದಂಥ ರೀತಿಯಲ್ಲಿ ಧ್ವನಿ ಎತ್ತಬೇಕು. ಒಂದು ಗೂಂಡಾಗಿರಿ ಮಾಡುವಂತ ಮುಖಾಂತರ ಇರ್ಬೋದು. ನಾನು ಪದೇ ಪದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಗೂಂಡಾಗಿರಿ ಮಾಡುವ ನಾಯಕರಲ್ಲಿ ಮಾಡಿದ್ದಾರೆ ಅನ್ನೋದು ಪೊಲೀಸ್ ಸ್ಪಷ್ಟಪಡಿಸಿದೆ. ವಿದ್ಯಾರ್ಥಿ ಸಂಘದ ನಾನು ನಿಮಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ. ಜನವರಿ 9ರಂದು ಅಹಮದಾಬಾದಿನಲ್ಲಿ ಏನು NSU ಇರುವಂತಹ ಒಂದು ಆರ್ಗನೈಸೇಷನ್ ಅಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನು ಯಾಕೆ ABVP ಆಫೀಸಿನ ಕಚೇರಿಯ ಮುಂಭಾಗದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಯೂ ಯಾಕೆ ನೀವು ಏನು ನಿಖಿಲ್ ಸಾವಾನಿಯ ಮೇಲೆ ನೀವು ಹಲ್ಲೆಯನ್ನ ಮಾಡ್ತೀರಾ? ನೋಡಿ, ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿ ಸಂಘ ಕೇವಲ ನೀವು ಏನು ಬೇರೊಂದು ಸಂಘಟನೆ ಮೇಲೆ ಗೂಬೆ ಇರಿಸುವುದನ್ನ ಬೇಡ, ನೀವು ಇದಕ್ಕೆ ಆನ್ಸರ್ ಮಾಡಿ. ಅಹಮದಾಬಾದಿನಲ್ಲಿ ಜನವರಿ 9ರಂದು ಏನು ನಿಖಿಲ್ ಸಾವಾನಿ ಅಂತ ಹೇಳುವಂತಹ ನ್ಯಾಷನಲ್ ವಿದ್ಯಾರ್ಥಿ ಸಂಘಟನೆಗಳು ABVP ಮೇಲೆ ಗೂಬೆಯನ್ನು ಕೂರಿಸ್ಕೊಂಡು ಬರ್ತಾ ಇದೆ. ಓಕೆ, ಎಡ ಪಕ್ಷದ ಮೇಲೆ ನೀವು ಇವಾಗ ಗೂಬೆಯನ್ನು ಕೊಡಿಸ್ತಾ ಇದ್ದೀರಾ. ನಾ ಕೇಳ್ತಾ ಇದ್ದೇನೆ, ಅಹಮದಾಬಾದಿನಲ್ಲಿ ಜನವರಿ 9ರಂದು ಏನು ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಅಂತ ಹೇಳುವಂತ NSU ಅಂತ ಹೇಳುವಂತ ಒಂದು ಆರ್ಗನೈಸೇಷನ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪಾಲ್ದಿ ಅಂತ ಹೇಳುವಂತಹ ಒಂದು ಪ್ರದೇಶಕ್ಕೆ ಏನು ABVPಯ ಕಚೇರಿಯ ಮುಂಭಾಗದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಪ್ರತಿಭಟನೆಯನ್ನ ಲೀಡ್ ಮಾಡ್ತಾ ಇದ್ದಂತ ಮಾಜಿ ಪ್ರಧಾನ ಕಾರ್ಯದರ್ಶಿಯಾದಂತ ನಿಖಿಲ್ ಸವಾನಿಯ ಮೇಲೆ ನಿಮ್ಮ ನಾಯಕರು ಅಲ್ಲಿ ಹಲ್ಲೆಯನ್ನ ಮಾಡ್ತಾರೆ. FIR ಆಗಿದೆ ರಿತ್ವಿಜ್ ಪಟೇಲ್ ಮತ್ತು ಪ್ರದೀಪ್ ಸಿನ್ಹಾ ವೇಲಾರ್ ಅಂತವರ ಮೇಲೆ. ಈಗ ನೀವು ABVP ಮಾಡುತ್ತಿರುವ ಎಲ್ಲ ಘಟನೆಗಳಿಗೆ ABVP ಅವರಲ್ಲಲ್ಲಿ ಗೂಂಡಾಗಿರಿ ಮಾಡ್ತಾ ಇದ್ದೀರಿ ಅಂತೇಳಿ ನೀವು ನಮಗೆ ಕಾಣುವಂತಹ ಪ್ರಕಾರದಲ್ಲಿ ಇವಾಗ ಕಾಲೇಜಿಂದ ಹೊರಗಡೆ ಹೇಳ್ಕೊಂಡು ದಾಳಿ ಮಾಡಿದ್ರಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಾ? ಇದೇ NSU ಏನ್ ಕೇರಳದಲ್ಲಿ ಕೇರಳ ಸ್ಟೂಡೆಂಟ್ ಯೂನಿಯನ್ KSC ಅನ್ನುವಂತ ಹೆಸರಿನಲ್ಲಿ ಕಾರ್ಯಾಚರಿಸ್ತಾ ಇದೆಯಲ್ಲ, ಇದು ABVP ಕಾರ್ಯಕರ್ತನ CA ಏನು ವಿಷಯಕ್ಕೆ ಒಂದು ಸೆಮಿನಾರ್ ಮಾಡಿದಂತ ಕಾರಣಕ್ಕೆ ಅವನ್ನ ರೋಡಲ್ಲಿ ಹೇಳ್ಕೊಂಡು ಹೋಗಿ ಹೊಡೆದಾಡ್ಲಿಲ್ವಾ? ಹಾಗಾದ್ರೆ ಇದಕ್ಕೇನು ಉತ್ತರ ಕೊಡ್ತೀರಾ? ನಾನು NSU ಸಪೋರ್ಟ್ ಮಾಡ್ತಾ ಒಂದು ವೇಳೆ ನೀವು ದಾಳಿ ಹಲ್ಲೆ ಮಾಡ್ಲಿಕ್ಕೆ ಇಚ್ಛೆ ಪಡೆದಿದ್ದವರಾದ್ರೆ ನಿಮಗೆ ಮೊನ್ನೆ ಬ್ಯಾಂಗ್ಳೂರ್ ಬೇರೆ ಯಾವುದು ಬೇಡ. ಮೊನ್ನೆ ಜ್ಯೋತಿ ನಿವಾಸ್ ಬ್ಯಾಂಗ್ಳೂರಿನ ಕಾಲೇಜಿನಲ್ಲಿ ನಿಮಗೇನು ಅಲ್ಲಿ ವಿದ್ಯಾರ್ಥಿಗಳು ಗೋ ಬ್ಯಾಕ್ ಅಂತ ಹೇಳುವಂತಹ ಸ್ಲೋಗನ್ ಹಿಡಿದಾಗ ನೀವು ಆ ವಿದ್ಯಾರ್ಥಿಗಳ ಅಗೇನ್ಸ್ಟ್ ಆಗಿ ನೀವು ಪಾಕಿಸ್ತಾನಕ್ಕೆ ಹೋಗಿ ನೀವು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳುವಂತ ಕಾರ್ಯ ನಿಮ್ಗೆ ಏನು ಬೇಕಿತ್ತು? ಈಗ ಸಾಧಿಕಾರಿ ಪ್ರಶ್ನೆ ಇರೋದು, ಈಗ ಕೆಲವು ವಿಶ್ವವಿದ್ಯಾನಿಲಯಗಳು ಅಲ್ಲಿ ಒಳಗೆ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ನೀವೀಗ ಎಲ್ಲವನ್ನು ಮಿಟ್ಟು ಬಯಾಸ್ ಆಗದೆ ಕೇವಲ ಒಂದು ಆತ್ಮಸಾಕ್ಷಿಯಿಂದ ಹೇಳಿ ಅಲ್ಲಿ ಒಳಗೆ ಕಲಿಸುವಾಗಲೇ ಅವರ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ದೇಶದ್ರೋಹದ್ದು ಅಥವಾ ಏನಾದರೂ ಒಂದು ವಿರುದ್ಧ ಮಾತನಾಡೋದು ಅದನ್ನು ಹೇಗೆ ಕಲಿಸಿಕೊಳ್ಳಾಗ್ತಾ ಉಂಟು ಅಂತ ನಿಮ್ಗೆ ಅನಿಸ್ತಾ ಉಂಟು? ದೇಶದ್ರೋಹ ಅಂತ ಹೇಳಿದರೆ ಒಂದು ಪಕ್ಷದ ವಿರುದ್ಧ ಅಂತಲ್ಲ, ಒಂದು ದೇಶದ ವಿರುದ್ಧ ಕೂಡ ಒಂದು ಭಾವನೆಗಳು ಕ್ರಿಯೇಟ್ ಆಗ್ತಾ ಇದೆಯಾ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಪ್ರತಿ ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ ಅಥವಾ ಯಾವುದೇ ಒಬ್ಬ ವಿದ್ಯಾರ್ಥಿ ಆಗಿರಲಿ, ಆ್ಯಸ್ ಅ ಸ್ಟೂಡೆಂಟ್ ಆಗಿ ನಾನು ಮಾತಾಡ್ತಾ ಇದ್ದೀನಿ, ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಈ ದೇಶದ ವಿರೋಧಿಯಾಗಿ ಅಥವಾ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಇರುವುದಿಲ್ಲ. ಪಕ್ಕ ನಾನು ಹೇಳ್ಬೇಕಾದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಈ ದೇಶದ ವಿರೋಧಿಯಾದಂತಹ ಚಟುವಟಿಕೆ ಮಾಡ್ಲಿಕ್ಕೆ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಇಂಟ್ರೆಸ್ಟ್ ಇರುವುದಿಲ್ಲ. ಅವನಂತ ಕಾರ್ಯಕ್ಕೆ ಹೋಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಅವನು ಎಜುಕೇಟೆಡ್, ಹಿ ನೋಸ್ ಎವ್ರಿಥಿಂಗ್. ಏನು ಈ ದೇಶದಲ್ಲಿ ದೇಶದ್ರೋಹ ಪ್ರಕರಣ ಮಾಡಿದ್ರೆ ಏನಾಗ್ಬೋದು ಎಲ್ಲ ಅವನಿಗೆ ಗೊತ್ತಿದೆ. ಅವನ ಅಂತ ಕಾರ್ಯಕ್ಕೆ ಹೋಗುದಿಲ್ಲ. ಬಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡುವಂಥದ್ದು, ಕೆಲವೊಂದು ಸಂಘಟನೆಗಳು ಇಲ್ಲಿ ವಿದ್ಯಾರ್ಥಿಗಳನ್ನ ಕೆಲವೊಂದು ಸಂಘಟನೆಯ ಮೇಲೆ ಎತ್ತಿ ಕಟ್ಟಿಕೊಂಡು ಅಥವಾ ಅವರ ಸಿದ್ಧಾಂತವನ್ನ ಆ ವಿದ್ಯಾರ್ಥಿಗಳಿಗೆ ತುರುಕಿಸ್ಲಿಕ್ಕೆ ಬೇಕಾಗಿ ಕೆಲವೊಂದು ಸಿದ್ಧಾಂತವನ್ನ ಇಲ್ಲಿ ಏನು ಅದು ಸರಿ ಇಲ್ಲದ ಸಿದ್ಧಾಂತ ಅಥವಾ ಅದರ ವಿರುದ್ಧವಾದಂತ ವಿದ್ಯಾರ್ಥಿಗಳಿಗೆ ತುಂಬಿಸುವಂತ ಕೆಲಸವನ್ನು ಇಲ್ಲಿ ಮಾಡ್ತಾ ಇದೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಏನ್ ನಡೀತು? ದೇಶವನ್ನು ವಿಭಜನೆ ಮಾಡುವಂತಹ ಒಂದು ಪೋಸ್ಟರ್ ಹಿಡಿದುಕೊಂಡು ಫ್ರೀ ಕಾಶ್ಮೀರ ಅನ್ನುವಂಥದ್ದು, ಇದು ಹಾಗಾದ್ರೆ ಸರಿ ಅಂತ ಹೇಳುವಂಥದ್ದು? ಅದೊಂದು ದೇಶವನ್ನು ವಿಭಜನೆ ಮಾಡುವಂತದ್ದು ಅಥವಾ ರಾಷ್ಟ್ರ ವಿರೋಧಿ ಘೋಷಣೆ ಇನ್ನೊಂದು ಬೆಂಗಳೂರಲ್ಲಿ ಕೆಲವು ದಿನಗಳ ಹಿಂದೆ ಪ್ರತಿಭಟನೆ ಮಾಡುವಾಗ ಒಂದು ಧರ್ಮದ ಚಿಹ್ನೆಯನ್ನು ಬಳಸಿಕೊಂಡು ಅದು ಕೆಟ್ಟ ಶಬ್ದವನ್ನು ಬಳಸಿ ಒಂದು ಫ್ಲಾಗ್ ಎಲ್ಲ ಹಿಡಿಯುವುದು. ಸೊ ಅದನ್ನೆಲ್ಲ ವಿದ್ಯಾರ್ಥಿಗಳು ಮಾಡಬಾರ್ದು ಅಂತ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಉಂಟು ಸಾದಿಕ್ ಅವರೇ? ಆಕ್ಚುಲಿ ಯಾವ ತರ ಅಂತ ಹೇಳಿದ್ರೆ, ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ
ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಇವಾಗ ಆ ವಿದ್ಯಾರ್ಥಿಗಳು ಇವಾಗ ಒಂದು ಆರ್ಗನೈಸೇಷನ್ ಒಂದು ಪ್ರೊಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಹೊಡಿಲಿಕ್ಕೆ ಏನು ಅವರು ಯಾರ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಹೆಸರಿನಲ್ಲಿ ಇವರು ಯಾವುದೋ ಒಂದು ವಿಚಾರವಾಗಿ ಅಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ಯೂಸ್ ಆದಂತಹ ಮಾಬ್ ಇರುವಾಗ ಯಾಕೆ ಈ ವಿರೋಧಿ ಇಟ್ಕೊಂಡು ಅಥವಾ ಒನ್ ಸ್ಟ್ಯಾಂಡ್ ಇಟ್ಕೊಂಡು ಇದುವರೆಗೆ ಪ್ರತಿಭಟನೆ ಮಾಡ್ತಾ ಇಲ್ಲ. ಎಲ್ಲ ಪ್ರತಿಭಟನೆ ಒಂದು ಹಿಂದೂ ಧರ್ಮವನ್ನು ಅವಹೇಳನ ಮಾಡುವಂತದ್ದು ಇರ್ಬೋದು ಅಥವಾ ಯಾವುದೇ ಧರ್ಮವನ್ನ ಕ್ಲಿಯರ್ ಆಗಿ ಕೇಳಿ ಇಲ್ಲಿರುವಂತಹ ವಿಚಾರದಲ್ಲಿ ಪ್ರತಿಭಟನೆ ಮಾಡುವಂತವರು ಯಾವುದೇ ದೇಶದ ನೇರ ಕಾರಣ ಅಂತ ಏನಾಯ್ತು ಮುಂಬೈ ದಾಳಿ ಸಂದರ್ಭದಲ್ಲಿ ನೀವು ಕೂಡ ಹೇಳಿದ್ರೆ ಸಂಘ ಪರಿವಾರ ಇದಕ್ಕೆ ಕಾರಣ ಅಂತ ಏನಾಯ್ತು? ನೀವು ಇಷ್ಟು ಎಲ್ಲಾ ವಿಚಾರಗಳಲ್ಲಿ ಯಾವುದೋ ಒಂದು ಅಜೆಂಡಾವನ್ನು ಇಟ್ಕೊಂಡು ಮಾತಾಡ್ತಾ ಇಲ್ಲ. ಸಂದೇಶ ಇಲ್ಲಿ ಈ ಸಿಎ ವಿರೋಧವಾಗಿ ಪ್ರತಿಭಟನೆ ಮಾಡ್ತಾ ಇರುವವರು ಈ ದೇಶದ ಯಾವುದೇ ಧರ್ಮವನ್ನ ಅವಹೇಳನ ಮಾಡ್ತಾ ಇಲ್ಲ. ಮೊನ್ನೆ ಬೆಂಗಳೂರಿನ ನಡೆದಂತದ್ದೇನು ಹಿಂದೂ ಧರ್ಮದ ಅವಹೇಳನ ಅಲ್ವಾ? ಕೆಲವೊಂದು ವ್ಯಕ್ತಿಗಳು ನಾನು ಅದನ್ನೇ ಹೇಳ್ತಾ ಇರುವಂತದ್ದು, ಕೆಲವೊಬ್ರು ಒಂದು ಏನು ವಿದ್ಯಾರ್ಥಿ ಸಂಘಟನೆ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಆ ಪ್ರತಿಭಟನೆಯನ್ನ ಹೊಡಿಬೇಕು ನಿಮ್ಮ ಪ್ರಕಾರ ಈಗ ಅವರು ಹೇಳಿದ್ರು ಯಾವುದೇ ವಿದ್ಯಾರ್ಥಿ ತಾನಾಗೆ ಬಯಸುವುದಿಲ್ಲ ದೇಶದ ವಿರುದ್ಧ ಮಾತಾಡ್ಲಿಕ್ಕೆ ಅಂತೇಳಿ. ನಿಮ್ಮ ಪ್ರಕಾರ ನೀವು ಕೂಡ ಯಾವುದೇ ಒಂದು ಬಯಾಸ್ ಇಲ್ಲದೆ ಆತ್ಮಸಾಕ್ಷಿಯಿಂದ ಹೇಳುವುದಾದ್ರೆ ಕಾಲೇಜುಗಳ ಒಳಗೆ ಕಲಿಸುವಾಗಲೇ ಅವರ ಮನಸ್ಸಿನಲ್ಲಿ ಸಿದ್ಧಾಂತಗಳ ಬಗ್ಗೆ ಅದನ್ನು ಒಡೆಯುವ ಬಗ್ಗೆ ಕಲಿಸಲಾಗ್ತಾ ಇದೆಯಾ? ಇದು ಈ ವಿದ್ಯಾರ್ಥಿ ಸಂಘಟನೆಗಳಿಗೆ ಏನು ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆಗಳು ಅಥವಾ ರಾಜಕೀಯ ಪಕ್ಷದ ಗಂಜಿ ಗಿರಾಕಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದೆಯಲ್ಲ, ಇವರು ಕಲಿಸ್ತಾ ಇದ್ದಾರೆ ರಾಷ್ಟ್ರ ವಿರೋಧಿ ಘೋಷಣೆ ಕೂಗುವಂತದ್ದು ಇರ್ಬೋದು, ರಾಷ್ಟ್ರದ ಬಗ್ಗೆ ಏನೊಂದು ಅಗೌರವ ತೋರಿಸುವಂತದ್ದು ಇರ್ಬೋದು, ರಾಷ್ಟ್ರದ ವಿಭಜನೆ ಮಾಡುವಂತದ್ದು ಇರ್ಬೋದು, ಯಾವುದೋ ಒಂದು ಧರ್ಮವನ್ನು ನಿಂದನೆ ಮಾಡುವಂತದ್ದು ಕಲಿಸ್ತಾ ಇರುವಂತದ್ದು ಈ ಎಡ ವಿದ್ಯಾರ್ಥಿ ಸಂಘಟನೆಗಳು. ಈ ವಿದ್ಯಾರ್ಥಿಗಳು ಏನೊಂದು ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಣ ಕಲಿಬೇಕಾದಂತಹ ಸಂದರ್ಭದಲ್ಲಿ ಇದನ್ನು ಹೇಳಿಕೊಡ್ತಾ ಇದೆ ಈ ಎಡ ವಿದ್ಯಾರ್ಥಿ ಸಂಘಟನೆಗಳು. ಓಕೆ, ಹಾಗಾದ್ರೆ ಮೊನ್ನೆ ದೀಪಿಕಾ ಪಡುಕೋಣೆ ಬಂದು ಅಲ್ಲಿ ಸಪೋರ್ಟಿಗೆ ಮಾತಾಡಿದ್ರು. ನಿಮ್ಮ ಅನಿಸಿಕೆ ಅಂತ ಸಾದಿಕ್ ಅವರೇ, ಅಗತ್ಯ ಇತ್ತ, ಶಕ್ತಿ ಬಂತವರು ಬಂದ ಕಾರಣ ಅಥವಾ ಅದು ಅಗತ್ಯ ಇರ್ಲಿಲ್ವಾ, ಯಾವ ರೀತಿಯಲ್ಲಿ? ದೀಪಿಕಾ ಪಡುಕೋಣೆ ಅಂತಲ್ಲ, ಯಾರೇ ಆದ್ರೂ ಯಾರೇ ಹೋಗಿ ಒಂದು ಸಾಲಿಡ್ಯಾರಿಟಿಯನ್ನ ಕೊಡುವಂತದ್ದು ಆ ವಿದ್ಯಾರ್ಥಿಗಳು, ಒಂದು ವೇಳೆ ಅಲ್ಲಿ ಅನ್ಯಾಯ ಆದಂತಹ ವಿದ್ಯಾರ್ಥಿಗಳಿಗೆ ಸಾಲಿಡ್ಯಾರಿಟಿ ಕೊಡುವಂತದ್ದು, ಅದರಲ್ಲಿ ನಾವೇನು ಮಾತಾಡ್ಲಿಕ್ಕಿಲ್ಲ. ಅಲ್ಲಿ ಅವರು ಓದೋದ್ರಲ್ಲಿ ಏನು ಅವರಿಗೆ ಅಲ್ಲಿರುವಂತಹ ವಿದ್ಯಾರ್ಥಿ ನಾಯಕರಿಗೆ ಅದು ಪ್ರೇರಣೆ ಆಗಿರ್ಬೋದು, ಏನು ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡ್ಲಿಕ್ಕೆ. ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಏನು ಕ್ಯಾಂಪಸ್ ನ ಒಳಗಡೆ ಇರ್ತಕ್ಕಂತಹ ಒಂದಿಷ್ಟು ವಿದ್ಯಾರ್ಥಿಗಳ ಪ್ರೇರಣೆ ಆಗಿರ್ಬೋದು, ಆದ್ರೆ ಅದನ್ನ ಇಡೀ ದೇಶವೇ ಗಮನಿಸಿ, ಇಡೀ ದೇಶವೇ ಅವಳನ್ನೊಂದು ವಿರೋಧಿಸಿದ ಕೆಲವೊಂದು ಜನರು ನಿಮ್ಮ ಮನಸ್ಥಿತಿಯ ಕೆಲವೊಂದು ಜನರು ಮಾತ್ರ ಅವರನ್ನು ವಿರೋಧಿಸಿದ್ದಾರೆ. ನಿಮ್ಮ ಮನಸ್ಥಿತಿಯ ಕೆಲವೊಂದು ಮಾತ್ರ ಇಡೀ ದೇಶವನ್ನ ನೀವು ಎತ್ತಿ ಕಟ್ಟಬೇಡಿ. ಇಡೀ ದೇಶವನ್ನ ನೀವು ಎತ್ತಿ ಕಟ್ಟಬೇಡಿ. ದೇಶವನ್ನ ನೀವೇನು ವಿರುದ್ಧ ಮೊನ್ನೆ ನಡೆದಂತ ಏನು ಅವಳು ಸಪೋರ್ಟ್ ಕೊಟ್ಟದನ್ನ ವಿರೋಧಿಸಿದೆ. ಇಡೀ ದೇಶದಲ್ಲಿಯೂ ಅದನ್ನ ವಿರೋಧಿಸಲಿಕ್ಕೆ ಹೋಗಿಲ್ಲ. ನಿಮ್ಮ ಮನಸ್ಥಿತಿಯಿಂದ ಕೆಲವರು ಮಾತ್ರ ಅದನ್ನ ವಿರೋಧಿಸಿದ್ದಾರೆ ಅಷ್ಟೇ. ಇಬ್ಬರಿಗೂ ಕೇಳ್ತೇನೆ ಸಾದಿಕ್ ಅವರೇ, ವಿದ್ಯಾರ್ಥಿಗಳನ್ನು ಬಳಸಲಾಗ್ತಾ ಇದೆಯಾ ಕಾಲೇಜ್ಗಳಲ್ಲಿ? ನೀವು ಈಗ ಒಂದು ವೇಳೆ ಎಂಟ್ರಿ ಕೊಡುವಾಗ ಒಂದು ಕಾಲೇಜಿಗೆ ಹೋಗುವಾಗಲೇ ನಿಮ್ಗೆ ಅನಿಸೋದಿಲ್ಲ ನಾನು ಭವಿಷ್ಯದಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೇನೆ, ಬಿಜೆಪಿ ಸಪೋರ್ಟ್ ಮಾಡ್ತೇನೆ, ಕಮ್ಯುನಿಸ್ಟ್ ಸಪೋರ್ಟ್ ಮಾಡ್ತೇನೆ? ನೀವು ಹೋಗುವಾಗ ಬ್ಲ್ಯಾಂಕ್ ಮೈಂಡಿಂದ ಹೋಗ್ತೀರಿ, ಕಲಿಬೇಕಂತ ಹೋಗ್ತೀರಿ. ಹೋದ ಬಳಿಕ ನಿಮ್ಮನ್ನು ಬಳಸಲಾಗ್ತಾ ಇದೆ, ಯಾರ ಪಕ್ಷ ಇರಲಿ ನಿಮ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಉಂಟು? ಆಕ್ಚುಲಿ ನನಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಮಾತಿನಲ್ಲಿ ನಾನು ಸ್ಟೇ ಆಗಿ ನಿಲ್ಲುವುದಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ವಿದ್ಯಾರ್ಥಿಗಳೇ ಅಂತ ಏನು ಪ್ರತಿಭಟನೆಗಳ ಹಿಂದೆ ಹೋಗ್ಬೇಕಾದಂತ ಅವಸ್ಥೆಗಳು ಇಲ್ಲಿ ನಾನು ಬರ್ತೇನೆ ಅಲ್ಲಿಗೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಯಾವ ತರದ ಸಿಚುವೇಶನ್ ಇದೆ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲದಂತೆ ಏನು ಕಾಲೇಜಿನಲ್ಲಿ ಕಲಿತಾ ಇದ್ದಂತ ವಿದ್ಯಾರ್ಥಿಗಳು, ಇದೇ ಮಂಗಳೂರಿನ ವಿಚಾರದಲ್ಲಿ ನಾನು ಹೇಳ್ತಾ ಇರುವಂತದ್ದು, ಈ ಕಾಲೇಜಿನಲ್ಲಿ ಕಲಿತಾ ಇದ್ದಂತ ನನ್ನ ಜೊತೆಗೆ ಕಲಿತಾ ಇದ್ದಂತ ಏನು ಹೈಸ್ಕೂಲ್ ಪ್ರೈಮರಿಯಲ್ಲಿ ಕಲಿತಾ ಇದ್ದಂತವರು ಇಷ್ಟರ ತನಕ ಯಾವುದೇ ಆರ್ಗನೈಸೇಷನ್ ಯಾವುದೇ ಪ್ರತಿಭಟನೆ ಏನನ್ನು ನೋಡದಂತ ವ್ಯಕ್ತಿಗಳು ಇವತ್ತು ಬೀದಿಗೆ ಇಳಿಲಿಕ್ಕೆ ನಾವು ಬರ್ತೇವೆ ಅಂತ ಹೇಳಿ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಯಾಕೆ? ಸಿಎ ವಿಚಾರದಲ್ಲಿ ಈ ದೇಶದಲ್ಲಿರುವಂತಹ ಏನು ಈ ದೇಶ ಒಂದು ಸಂದರ್ಭದಲ್ಲಿ ಅದೇ ನಿಮ್ಮ ಸಂದೇಶ ಅದೇ ಪ್ರಶ್ನೆ ಕೇಳ್ತಾ ಇದ್ದೆ ನಿಮ್ಗೆ. ಹಾಗಾದ್ರೆ ನೀವು ಒಳಗೆ ಹೋಗುವಾಗಲೇ ನೀವು ಪೂರ್ವಾಗ್ರಹ ಪೀಡಿತರಾಗಿ ನಮ್ಗೊಂದು ಸಂಘಟನೆ ಬೇಕು, ನಮ್ಗೊಂದು ಪಕ್ಷ ಬೇಕು ಅಂತ ಅಂದ್ಕೊಂಡು ಹೋಗಿರ್ತೀರಾ, ಅಥವಾ ನಿಮ್ಗೆ ಓದ ಮಟ್ಟಿಗೆ ಯಾವುದೇ ಒಬ್ಬ ಕಾರ್ಯಕರ್ತ ನಾನು ಯಾವುದೇ ಒಂದು ಪಕ್ಷವನ್ನು ಬೆಂಬಲಿಸ್ತೇನೆ ಅನ್ನುವಂಥದ್ದನ್ನ ಯಾವುದೇ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗುವಂತದ್ದಲ್ಲ. ಆದ್ರೆ ಈ ಒಂದು ಎಡ ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು, NSCI ತಾನಾಗಿ ಒಪ್ಕೊಳ್ತದೆ, ವಿದ್ಯಾರ್ಥಿ ಸಂಘಟನೆ SFI ಒಪ್ಕೊಳ್ತಾ ಇದೆ, ನಾವು ಕಮ್ಯುನಿಸ್ಟ್ CPIM ನ ವಿದ್ಯಾರ್ಥಿ ಸಂಘಟನೆ ಅಂತ. ಅರೆ ವಿದ್ಯಾರ್ಥಿ ಪರಿಷತ್ ಯಾವತ್ತಿಗೂ ತನ್ನೊಂದು 70 ವರ್ಷಗಳ ಹಿಂದೆ ಶುರುವಾದಂತಹ ವಿದ್ಯಾರ್ಥಿ ಸಂಘಟನೆ, ಯಾವುದೇ ಒಂದು ರಾಜಕೀಯ ಪಕ್ಷದ ವಿದ್ಯಾರ್ಥಿ ಸಂಘಟನೆ ಅಲ್ಲ. ಯಾಕೆ ನೀವು ಹೇಳಿಕ್ಕೆ ಇಷ್ಟಪಡ್ತೀರಿ ಯಾವ್ದಾದ್ರು ವಿದ್ಯಾರ್ಥಿ ಸಂಘಟನೆ ಅಂತ? ಆಫ್ ಕೋರ್ಸ್ ಬಿಜೆಪಿ
ವೈ ಬಿಜೆಪಿ 1980 ಏಪ್ರಿಲ್ 6ಕ್ಕೆ ಸ್ಥಾಪನೆ ಆದಂತ ಒಂದು ರಾಜಕೀಯ ಪಕ್ಷ. ಜನತಾ ಪಾರ್ಟಿ ಸ್ಥಾಪನೆ ಆದಂತ 1977ರಲ್ಲಿ, ಸ್ಥಾಪನೆ ಆದ 1951ರಲ್ಲಿ. ಅದಕ್ಕೂ 2 ವರ್ಷ ಮುಂಚೆ ಸ್ಥಾಪನೆ ಆಗುತ್ತೆ. ಹಾಗಿದ್ರೆ ಹೇಗೆ ಹೇಳ್ತೀರಾ ಎಬಿಪಿ ಬಿಜೆಪಿ ಒಂದು ವಿದ್ಯಾರ್ಥಿ ಸಂಘಟನೆ ಅಂತ? ಹೋಗ್ಬೇಕಾದ್ರೆ ಯಾವುದೋ ಒಂದು ರಾಜಕೀಯ ಪಕ್ಷದ ಒಂದು ಮೈಂಡ್ ಸೆಟ್ ಅನ್ನು ಇಟ್ಕೊಂಡು ಹೋಗುವಂತದ್ದಲ್ಲ, ವಿದ್ಯಾರ್ಥಿ ಪರವಾದಂತ ಒಂದು ಮೈಂಡ್ ಸೆಟ್ ಅನ್ನು ಇಟ್ಕೊಂಡು ಹೋದ ನಂತರ ನಿಮ್ ಸಂಘಟನೆಗೆ ಬಲ ಬರಬೇಕು ಅಂತೇಳಿ ಅಲ್ಲಿ ಕಲಿಯುವಂತಹ ಯಾವುದೇ ವಿಷಯದಲ್ಲಿ ಬೇಡ ಅಂತ ಅನ್ಕೊಳ್ಳೋರು ಕೂಡ ನೀವು ಸೆಳೆಯುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀರಾ? ವಿದ್ಯಾರ್ಥಿ ಪರಿಷತ್ನ ಮಟ್ಟಿಗೆ ಯಾರನ್ನು ನಾವು ಸೆಳಿಲಿಕ್ಕೆ ಹೋಗುದಿಲ್ಲ. ತಾನಾಗಿ ಒಂದು ವಿದ್ಯಾರ್ಥಿಗೆ ಅನಿಸ್ತಾರೆ ನಾನು ಎಬಿಪಿ ಪರ ಇರಬೇಕು, ನಾನು ಎಬಿಪಿ ಬೆಂಬಲ ಕೊಡಬೇಕು, ರಾಷ್ಟ್ರ ಪರವಾದಂತಹ ಚಿಂತನೆಗಳನ್ನ ಮಾಡ್ತಾರೆ, ವಿವೇಕಾನಂದ ಚಿಂತನೆಗಳನ್ನ ಮಾಡ್ತಾರೆ, ದೇಶದ ಒಂದು ಭವಿಷ್ಯಕ್ಕಾಗಿ ಯೋಚನೆ ಮಾಡ್ತಾರೆ ಅಂತ ಆಗ ಒಂದು ವಿದ್ಯಾರ್ಥಿಯ ತಾನಾಗಿ ಆಲೋಚನೆ ಮಾಡ್ತಾನೆ. ವಿದ್ಯಾರ್ಥಿ ಪರಿಷತ್ ಬೆಂಬಲ ಕೊಡಬೇಕು ಧರ್ಮಗಳನ್ನ, ಕೆಲವೊಂದು ಜನರನ್ನ, ಕೆಲವೊಂದು ಸಿದ್ಧಾಂತಗಳನ್ನ ವಿದ್ಯಾರ್ಥಿಗಳ ಯಾವುದೊಂದು ಧರ್ಮಕ್ಕೆ ಸೀಮಿತವಾದಂತಹ ವಿದ್ಯಾರ್ಥಿ ಸಂಘಟನೆ ಅಂತ. ಯಾಕೆ ಎಬಿಪಿಯಲ್ಲಿ ಮುಸ್ಲಿಮರು ಇಲ್ವಾ? ಮುಸ್ಲಿಮರನ್ನ ನನಗೆ ತೋರಿಸ್ಲಾ? ನಿಮ್ಮ ಸಂಘಟನೆಯಲ್ಲಿ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ಮಾತಿನ ಕೆಲವೊಂದು ಧರ್ಮವನ್ನ, ಕೆಲವೊಂದು ಜನರನ್ನ ನಿಂದನೆ ಮಾಡುವಂತಹ ಕೆಲಸ ಅಲ್ಲದೆ ನಿಮ್ಮ ಕಾರ್ಯಕರ್ತರಿಗೆ ನೀವು ಯಾವ ರೀತಿಯಾದಂತಹ ಮನೋಸ್ಥಿತಿಯನ್ನು ನೀವು ಹಾಕಿಕೊಡ್ತೀರಿ ಅಂತ ಹೇಳುವಂತದ್ದು ಅದನ್ನ ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸಂದೇಶ್ರವರೇ. ಅಲ್ಲ, ಈಗ ನಮ್ಮ ಪ್ರಶ್ನೆ ಇರುವುದು ಕೆಲವು ವಿಚಾರಗಳಾದಾಗ ಈಗ ಬಸ್ ಫೇರ್ ಜಾಸ್ತಿ ಮಾಡಿದ್ರು ಅಥವಾ ಪಾಸ್ನ ವ್ಯವಸ್ಥೆ ಇರ್ಬೋದು, ಆಗ ಈ ಸಂಘಟನೆಗಳು ನೀವು ಒಂದು ಬೇರೆ ಪ್ರತಿಭಟನೆ ಮಾಡೋದು, ಇವರೊಂದು ಬೇರೆ ಪ್ರತಿಭಟನೆ ಮಾಡೋದು, ಅದೆಲ್ಲ ಸ್ಟಾರ್ಟ್ ಆದದ್ದು ಈ ಸಿದ್ಧಾಂತಗಳ ತಾಕಾಟದಿಂದ ಅನಿಸ್ತಾ ಇಲ್ವಾ? ಈಗ ನೀವು ಮತ್ತೆ ಇಬ್ರು ವಿದ್ಯಾರ್ಥಿಗಳಾದಾಗ ಸಮಸ್ಯೆ ಬಂದ್ರೆ ಇಬ್ಬರಿಗೂ ಸಮಸ್ಯೆನೆ. ಈಗ ಯಾವುದೇ ಒಂದು ವಿಷಯ, ಈಗ ಫೀಸ್ ಆಯ್ಕೆ ನೀವು ಮಾತ್ರ ಮಾಡಿದ್ರಿ ಅಂತ ಹೇಳಿದ್ರಿ, ಇವರು ಮಾಡಿಲ್ಲ ಅಂತ ನೀವು ಹೇಳ್ತೀರಿ. ಸೊ ಅದನ್ನು ಬಿಟ್ಟು ಸಮಸ್ಯೆಗಳು ಬಂದಾಗ ಎಲ್ಲರೂ ಒಟ್ಟಾಗಿ ಮಾಡ್ಲಿಕ್ಕೆ ಆಗದಿಂದ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಿಕೊಂಡು ಆಗಿದೆ ಆಲ್ರೆಡಿ ಅಂತ ಹೇಳ್ತೀರಾ, ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಇನ್ನು ಅಂತ ಹೇಳ್ತೀರಾ? ಒಂದು ವಿದ್ಯಾರ್ಥಿ ಸಮಸ್ಯೆ ಅಂತ ಹೇಳುವಂಥದ್ದು ಏನು, ಇವಾಗ ಏನು ಇವರೇ ಹೇಳಿದ್ರು, ನಾನು ಹೇಳಿಲ್ಲ, ಏನು JNUನಲ್ಲಿ ಆಯಿಷಾ ಘೋಷ್ ಯಾವ ತರ ಇಲೆಕ್ಟ್ ಆದ್ರು ಅಂತ. ಕೇವಲ ಒಂದೇ ಸಂಘಟನೆಯಿಂದ ಬಂದವರಲ್ಲ, ವಿದ್ಯಾರ್ಥಿಗಳು ಇಂತಹ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಒಗ್ಗಟ್ಟಾಗ್ತಾರೆ. ಒಗ್ಗಟ್ಟಾಗಿಕೊಂಡು ಏನು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾರೆ, ಪ್ರೋಗ್ರಾಮ್ ಮಾಡುವಂತ ಕಡೆಗಳಲ್ಲಿ ಪ್ರೋಗ್ರಾಮ್ ಅನ್ನು ಮಾಡ್ತಾರೆ. ಆದ್ರೆ ಏನು ಕೆಲವೊಂದು ಶಕ್ತಿಗಳಿದೆ, ಆ ಶಕ್ತಿಗಳಿಗೆ ತಾವೇ ಮೇಲ್ ಇರ್ಬೇಕು ಅಂತ ಹೇಳುವಂತ ಉದ್ದೇಶ ಇದೆ. ಅದನ್ನ ಬಿಟ್ಟು ಈ ಬಾಕಿ ಇರುವಂತಹ ಆರ್ಗನೈಸೇಷನ್, ಬಾಕಿ ಇರುವಂತಹ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ಮಾಡ್ತವೆ, ಪ್ರತಿಭಟನೆ ನೇತೃತ್ವ ವಹಿಸ್ತವೆ. ಯಾವಾಗ ಹೇಳಿ, ಅವರ ಒಂದು ಏನೊಂದು ವೈಚಾರಿಕವಾಗಿ ಅವರನ್ನ ವಿರೋಧಿಸುವಂತ ಒಂದು ರಾಜಕೀಯ ಪಕ್ಷಗಳಿರುವಂತ ಸಂದರ್ಭದಲ್ಲಿ ಮಾತ್ರ ಅವರು ಪ್ರತಿಭಟನೆ ಹೇಳುವಂತದ್ದು, ಅವರೊಂದು ಅದನ್ನು ವಿರೋಧಿಸುವಂತದ್ದು. ಯಾವುದೇ ಆದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯಾವುದೇ ಸರ್ಕಾರ ಬಿಜೆಪಿ ಸರ್ಕಾರ ಇರ್ಬೋದು, ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಅದು ಕಮ್ಯುನಿಸ್ಟ್ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇದ್ದಾಗ ಕೂಡ ಅದನ್ನು ವಿರೋಧಿಸುತ್ತೆ. ವಿದ್ಯಾರ್ಥಿ ವಿರೋಧಿ ಏನು ನಡೆ ಬಂದಾಗ ಅದನ್ನು ವಿದ್ಯಾರ್ಥಿ ಪರಿಷತ್ ಖಂಡಿತವಾಗ್ಲೂ ನಿಲುವನ್ನು ತೆಗೆದುಕೊಂಡಿದೆ. 2008ರಿಂದ 2013ರವರೆಗೆ ಏನು ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ನೀವಾಗ ಏನು ಬಿಜೆಪಿ ಪರ ಅಂತ ಹೇಳಿದ್ರಿ. ಯಾಕೆ ಯಡಿಯೂರಪ್ಪ ಏನೊಂದು ಭ್ರಷ್ಟಾಚಾರ ನಡೆದಂತಹ ಸಂದರ್ಭದಲ್ಲಿ ಎಬಿಪಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ಹೇಗೆ ಹಾಗಾದ್ರೆ ಹೇಳ್ತೀರಾ? ನಾವು ವಿದ್ಯಾರ್ಥಿ ಪರಿಷತ್ ಯಾವುದೇ ಒಂದು ಸರ್ಕಾರ ನಿಮ್ಮಲ್ಲಂತ ಉದಾಹರಣೆ ಏನಾದ್ರು ಉಂಟಾ? CFI ಅವರು ಕಾಂಗ್ರೆಸ್ ಬಂದಾಗ ಅಥವಾ ಕಮ್ಯುನಿಸ್ಟ್ ಬಂದಾಗ ಅಥವಾ ಬೇರೆ ಪ್ರತಿಭಟನೆ ಮಾಡಬಹುದು, ಮಾಡ್ಲಿಕ್ಕೆ ನಿಮ್ಗೆ ಮನಸ್ಥಿತಿ ಬರುತ್ತಾ? ಅಥವಾ ನ್ಯಾಯ ಬೇಕು, ಇವರು ಬೆಂಬಲಿಸುವಂತಹ ರಾಜಕೀಯ ಪಕ್ಷ ಬಂದಾಗ ಇವರು ಮೌನ ಹಾಕಿ ಕೂತ್ಕೊಳ್ತಾರೆ. ಯಾವುದೇ ಒಂದು ಇವರ ಒಂದು ಧ್ವನಿ ಎತ್ತುತ್ತಾರೆ. ಅವರಿಗೆ ಅವರು ಕೂಡ ಈಗ ಯಾವುದೇ ಪಕ್ಷದಲ್ಲಿ ಇದೆಯಾ? CFI ಯಾವ್ದೊಂದು ಪಕ್ಷದೊಟ್ಟಿಗೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಯಾವುದೇ ರಾಜಕೀಯ ಪಕ್ಷ ಅಂತ ನಮಗೆ ಹೇಳಿಕೊಡ್ಲಿಕ್ಕೆ ನಾವು ಹೋಗ್ತಾ ಇಲ್ಲ. ನಾವು ಯಾರ್ದೇ ಸರ್ವೆಂಟ್ ಆಗಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವರು ಕೂಡ ಹೇಳಿದ್ರು ಬಿಜೆಪಿ ನಾವು ಏನು ಅದಕ್ಕೆ ಅಟ್ಯಾಚ್ ಆಗಿಲ್ಲ, ನಾವು ಕೂಡ ಮಾಡ್ತೀವಂತ. ಎಸ್, ಕೊನೆಯದಾಗಿ ಇಬ್ರು ವೀಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಾದಿಕ್ ಅವರೇ ಮೊದಲಿಗೆ. ನನಗೆ ಹೇಳಲಿಕ್ಕೆ ಇರುವಂತದ್ದು ಏನು, ಈ ರಾಜ್ಯದ ವಿದ್ಯಾರ್ಥಿಗಳಿಗೆ ಈ CAA ವಿಚಾರದಲ್ಲಿ ಇದನ್ನ ನಾವು ಈ ದೇಶದಲ್ಲಿ ನಾವು ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ.
ಅದಕ್ಕೆ ಬೇಕಾಗಿ ಯಾವ ರೀತಿಯ ಹೋರಾಟವನ್ನು ನಾವು ಮಾಡಬೇಕು, ಅದನ್ನು ಸಂವಿಧಾನಬದ್ಧವಾದಂಥ ರೀತಿಯಲ್ಲಿ ಈ ದೇಶ ನಮಗೆ ನೀಡಿದಂಥ ಹಕ್ಕಿನ ವಿಚಾರ ಯಾವ ರೀತಿಯಾಗಿ ನಮಗೆ ರೈಟ್ಸ್ ಇದೆಯಾ ಆ ರೈಟ್ಸನ್ನು ಉಪಯೋಗಿಸಿಕೊಂಡು ನಾವು ಈ ಒಂದು CA ವಿರುದ್ಧ ಪ್ರತಿಭಟನೆಯನ್ನು ನಾವು ಕಂಟಿನ್ಯೂ ಮಾಡಬೇಕು. ಮಾತ್ರವಲ್ಲ, ನನಗೆ ವಿದ್ಯಾರ್ಥಿಗಳಲ್ಲಿ ಮಾಡಲಿಕ್ಕಿರುವಂಥ ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಯಾವುದೇ ರಾಜಕೀಯ ಪಕ್ಷಗಳ ಅಥವಾ ಯಾವುದೇ ಜನರ ರಾಜಕೀಯ ಬೇಲೆಗೆ ನೀವು ಗುಲಾಮರಾಗಬೇಡಿ. ಮಾತ್ರವಲ್ಲ, ಈ ದೇಶದಲ್ಲಿ ಯಾವುದೇ ಸರ್ಕಾರಗಳು ಬರಲಿ, ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಫಂಡಮೆಂಟ್ ಸಿಸ್ಟಮ್ಗೆ ಯಾವಾಗ ಅಡ್ಡಿ ಬರುತ್ತಾ ಆ ಸಂದರ್ಭದಲ್ಲಿ ಯಾವುದೇ ಪಕ್ಷ ಜಾತಿ ಭೇದವನ್ನು ಮರೆತು ಈ ಒಂದು ಪ್ರತಿಭಟನೆಯನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ CA ವಿಚಾರದಲ್ಲಿ ಮಾತನಾಡುವುದಾದ್ರೆ, ಈ CA ಅಂತ ಹೇಳುವಂತದ್ದು ನೆಕ್ಸ್ಟ್ಗೆ ಇನ್ನು ಮುಂದಿನ ದಿವಸ ಒಂದು ವೇಳೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಯಡಿಯೂರಪ್ಪ ಸರ್ಕಾರ ನಾವು ಇದನ್ನ ಅನೌನ್ಸ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅದನ್ನ ಅನೌನ್ಸ್ ಮಾಡಿದ್ರೆ ಪ್ರತಿ ವಿದ್ಯಾರ್ಥಿಗಳು ಬೀದಿಗಿಳಿದು ನಾವು ಹೋರಾಟವನ್ನ ಮಾಡ್ತೇವೆ. ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಹೋರಾಟವನ್ನ ಮಾಡಲಿಕ್ಕೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸಿದ್ಧವಿದೆ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಅದಕ್ಕೆ ಬೇಕಾಗಿ ಈ ದೇಶ ವಿರೋಧಿ ಕಾಯ್ದೆಯನ್ನ ವಿರೋಧಿಸಲಿಕ್ಕೆ ಸಹಕರಿಸಬೇಕು ಅಂತ ಸಂದೇಶ ಕೊನೆಯದಾಗಿ. ಯಾವ ದೇಶದ ನೆಲದಲ್ಲಿ ನಳಂದ ತಕ್ಷಶಿಲಾದಂತಹ ವಿಶ್ವವಿದ್ಯಾಲಯಗಳಿಂದ ಇಡೀ ವಿಶ್ವಕ್ಕೆ ಒಂದು ಸಂಸ್ಕಾರವನ್ನ, ಇಡೀ ವಿಶ್ವಕ್ಕೆ ಒಂದು ಶಿಕ್ಷಣವನ್ನು ಹೇಳಿಕೊಡ್ಲಾಗ್ತಿತ್ತು ಆ ದೇಶ ಒಂದು ಭಾರತ. ಆದ್ರೆ ಭಾರತದಲ್ಲಿ ಒಂದು JNU ನಂತಹ ವಿಶ್ವವಿದ್ಯಾಲಯಗಳಿಂದ ಅಥವಾ ಒಂದು ದಕ್ಷಿಣದ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಒಂದು ದೇಶ ವಿರೋಧಿ ಚಟುವಟಿಕೆಗಳನ್ನ ಅಥವಾ ದೇಶ ವಿರೋಧಿ ಘೋಷಣೆಗಳನ್ನ ಹೇಳಿಕೊಳ್ಳಾಗ್ತೈತೆ ಈ ವಿದ್ಯಾರ್ಥಿ ಸಂಘಟನೆ. ಆದ್ರೆ ವಿದ್ಯಾರ್ಥಿಗಳಲ್ಲಿ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದು ದೇಶ ವಿರೋಧಿ ಚಟುವಟಿಕೆ ನೀವು ಪಾಲ್ಗೊಳ್ಬೇಡಿ, ರಾಷ್ಟ್ರಪರವಾದಂತಹ ಆಲೋಚನೆ ಮಾಡಿ ಅಥವಾ ಏನೊಂದು ರಾಷ್ಟ್ರದ ಹಿತಕ್ಕಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಒಟ್ಟಿನಲ್ಲಿ ನಾವು ಲೀಡರ್ಶಿಪ್ ಬರುವುದೇ ಕಾಲೇಜುಗಳಿಂದ ಎನ್ನುವುದರಲ್ಲಿ ಏನು ತಪ್ಪಿಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಕಲಿಯುವಾಗಲೇ ಅವರಲ್ಲಿ ನಾಯಕತ್ವ ಗುಣ ಬರುತ್ತೆ. ಅಂಥ ವಿದ್ಯಾರ್ಥಿಗಳೇ ನಾಯಕತ್ವವನ್ನು ಬೆಳೆಸಿಕೊಂಡು ನಂತರ ರಾಜಕೀಯದಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ಧ್ವನಿಯನ್ನು ಎತ್ತಿದ್ದಾರೆ. ಅದು ಬಹುಶಃ ಇವತ್ತು ಅಲ್ಲ, ಹೊಸತ್ತು ಅಲ್ಲ, ಅದನ್ನು ಮುಂದಕ್ಕೆ ಆಗುವಂಥದ್ದು ಹೊಸತೇನೂ ಅಲ್ಲ. ಆದರೆ ಪ್ರಶ್ನೆ ಇರೋದು, ಧ್ವನಿ ಎತ್ತುವಂಥ ಸಂದರ್ಭದಲ್ಲಿ ದಯವಿಟ್ಟು ನೀವು ಎತ್ತುವಂಥ ಧ್ವನಿ ನಿಮ್ಮ ಆತ್ಮಸಾಕ್ಷಿಯಿಂದ ಬರಲಿ, ನಿಮ್ಮನ್ನು ಯಾರು ಕೂಡ ಬಳಸದೇ ಇರಲಿ. ಮತ್ತು ನೀವು ಎತ್ತುವಂಥ ಧ್ವನಿಯಿಂದ ವಿದ್ಯಾರ್ಥಿಗಳಿಗೆ, ಎಲ್ಲ ಸಮುದಾಯದವರಿಗೆ, ಅದು ಜಾತಿ ಧರ್ಮ ಕುಲ ಗೋತ್ರ ಎಲ್ಲವನ್ನು ಬಿಟ್ಟು ಎಲ್ರಿಗೂ ಸಮಾನವಾಗಿ ಲಾಭವಾಗುವಂತಹ ಧ್ವನಿಯನ್ನು ಎತ್ತಿ, ಮತ್ತು ಧ್ವನಿಯಲ್ಲಿ ನೈಜತೆ ಇರಲಿ, ಸತ್ಯಾಂಶ ಇರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಎತ್ತುವಂಥ ಧ್ವನಿಯಿಂದ ಯಾವುದೇ ಒಂದು ದೇಶದಲ್ಲಿ ಸಿದ್ಧಾಂತಗಳ ನಡುವೆ ಒಗ್ಗಟ್ಟು ಏನಿದೆ ಅದು ಮುರಿಯದಿರಲಿ. ಎಲ್ಲರೂ ಸತ್ಯಕ್ಕಾಗಿ ಹೋರಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ 3/4 ಗಂಟೆಯ ಅವಧಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿರುವಂಥ ಸಾದಿಕ್ ಮತ್ತು ಸಂದೇಶ್ ಅವರಿಗೆ CFI ಮತ್ತು ABPI ಇಬ್ಬರು ಯುವ ಶಕ್ತಿಗಳಿಗೆ ನಮ್ಮ ಟಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.